ಆ ವಿವರಣೆಯ ರೀತಿ ನೀವು ಪುನರುಚ್ಚರಿಸಬೇಕು. ಅವರು ಏನು ಹೇಳ್ತಾರೋ ಅದನ್ನು ಜೋರಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಹೇಳಬೇಕಾಗ್ತದೆ. ಅದಾದ ಬಳಿಕ ಪೂಜ್ಯ ಹೆಗ್ಗಡೆಯವರು ನಮ್ಮನ್ನೆಲ್ಲ ಆಶೀರ್ವಚನಗಳ ಮೂಲಕ ಆಶೀರ್ವದಿಸಲಿಕ್ಕಿದ್ದಾರೆ. ವಧುವರರಿಗೆ ವಿಶೇಷವಾದಂಥ ಉಡುಗೊರೆಗಳನ್ನು ಕ್ಷೇತ್ರದಿಂದ ನೀಡ್ತಾರೆ. ಅದಾದ ಬಳಿಕ ಧನ್ಯವಾದ ಸಮರ್ಪಣೆ ಇರ್ತದೆ. ಇಲ್ಲಿಗೆ ಈ ಮದುವೆಯ ಎಲ್ಲ ಕಾರ್ಯಕ್ರಮಗಳು ಸುಮಂಗಲ ಕಾರ್ಯಕ್ರಮಗಳು ಸುಗಮವಾಗಿ ನಡೀಲಿಕ್ಕಿದೆ. ಏನು ಸೂಚನೆಗಳನ್ನು ಕೊಡ್ತಾರೋ ಆ ಸೂಚನೆಗೆ ನೀವು ಕಿವಿಯಾಗಬೇಕು, ಸೂಚನೆಗಳನ್ನು ಪರಿಪಾಲಿಸಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥ 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕ್ಷೇತ್ರದ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅಗ್ರೇಸರವಾಗಿ ನಿಂತದ್ದು. ಇಡೀ ರಾಷ್ಟ್ರಕ್ಕೆ ಆದರ್ಶ ಮಾದರಿಯಾಗಿರುವಂಥ ಒಂದು ಕಾರ್ಯಕ್ರಮ ಉಚಿತ ಸಾಮೂಹಿಕ ವಿವಾಹ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ತಮ್ಮ ಜೀವನಾನುಭವದ ಜೊತೆಗೆ ಸಾರ್ವಜನಿಕರ ಸಮಸ್ಯೆಗೆ ಕಿವಿಯಾಗಿ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ನೀಡಬೇಕು ಅಂತೇಳುವಂಥ ಯೋಚನೆಯಲ್ಲಿ 1972ರಲ್ಲಿ ಪ್ರಾರಂಭಿಸಿದಂಥ ಮಂಗಲಮಯವಾದಂಥ ಕಾರ್ಯಕ್ರಮ ಉಚಿತ ಸಾಮೂಹಿಕ ವಿವಾಹ. ಈ ಉಚಿತ ಸಾಮೂಹಿಕ ವಿವಾಹದ 54ನೇ ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ. ಈಗಾಗಲೇ ಈ ಒಂದು ಮೆರವಣಿಗೆಯಲ್ಲಿ ವಧುವರರು ಅದರ ಜೊತೆಗೆ ಮಂಗಲ ದ್ರವ್ಯಗಳು, ಮಂಗಲ ಸೂತ್ರ, ಹಾಗೆಯೇ ಸುಮಧುರವಾದಂತಹ ಮಂಗಳ ದ್ರವ್ಯಗಳು, ಅರಿಶಿನ ಕುಂಕುಮ ಪುಷ್ಪಗಳ ಮೆರವಣಿಗೆ ಇಲ್ಲಿಗೆ ಬರಲಿಕ್ಕಿದೆ. ಮಂಗಲ ವಾದ್ಯದ ಜೊತೆಗೆ ಬ್ಯಾಂಡ್ ಸೆಟ್, ಹಾಗೆ ಪತಾಕೆಗಳ ಸಂಭ್ರಮದ ಗಜರಾಜನ ವಿಶೇಷವಾದಂಥ ಗಜನಡಿಗೆಯ ಜೊತೆಗೆ ಬಹಳ ಸಂಭ್ರಮವಾದಂಥ ಮೆರವಣಿಗೆ. ಈ ಮೆರವಣಿಗೆ ಆಗಮಿಸ್ತಾ ಇರುವಂತೆ ಆ ಮೆರವಣಿಗೆ ಈ ಸಭಾಮಂಟಪಕ್ಕೆ ಪ್ರವೇಶ ಆಗ್ತದೆ. ಆಗ ಮೆರವಣಿಗೆಗೆ ಸಂಬಂಧಪಟ್ಟವರು ಮಾತ್ರ ಒಳಗಡೆ ಬರಬೇಕು, ಮದುವೆಗೆ ಸಂಬಂಧಪಟ್ಟವರು ಮಾತ್ರ ಒಳಗಡೆ ಬರಬೇಕು. ಇನ್ನಿತರರು ಯಾರು ಕೂಡ ಒಳಗಡೆ ಪ್ರವೇಶ ಮಾಡಬಾರ್ದು. ಭವ್ಯವಾದಂಥ ದಿವ್ಯವಾದಂಥ ಸಂಭ್ರಮದ ಸಡಗರದಲ್ಲಿ ನಾವಿದ್ದೇವೆ. 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದ ಮಂಗಲ ಸೂತ್ರದ ಮೆರವಣಿಗೆ, ಮಂಗಲ ದ್ರವ್ಯಗಳ ಜೊತೆಗೆ ಅತಿಥಿಗಳ ಜೊತೆಗೆ ಈ ಒಂದು ಮೆರವಣಿಗೆ ಆಗಮಿಸ್ತಾ ಇದೆ. ಮಂಗಳ ನಾದ್ಯದ ಕೊಂಬು ಕಹಳೆಗಳ ಮೂಲಕ ನಿನಾದವಾದಂತಹ ಬ್ಯಾಂಡ್ ಸೆಟ್ಗಳ ಧ್ವನಿಯ ಜೊತೆಗೆ ವಿಶೇಷವಾದಂಥ ಸುಮಂಗಲಿಯರು ಸುಮಧುರ ದ್ರವ್ಯಗಳ ಮಂಗಲ ದ್ರವ್ಯಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ಅದನ್ನು ಗೌರವದಿಂದ ಸ್ವಾಗತಿಸೋಣ. ಈ ಸಭಾಮಂಟಪಕ್ಕೆ ಬರುವಾಗ ನಾವೆಲ್ಲ ಗೌರವದಿಂದ ಆ ಮಂಗಳ ದ್ರವ್ಯಗಳಿಗೆ ಗೌರವಿಸೋಣ. ಸುಮಂಗಲ ದ್ರವ್ಯಗಳ ಮೆರವಣಿಗೆ ಆಗಮಿಸ್ತಾ ಇದೆ. ಅಮೃತ ವರ್ಷಿಣಿಯ ಈ ಸಂಭ್ರಮವಾದಂತಹ, ದಯವಿಟ್ಟು ಇಲ್ಲಿ ಯಾರು ಕೂಡ ಫೋಟೋ ತೆಗಿಲಿಕ್ಕೆ ಸ್ವಲ್ಪ ಹಿಂದೆ ಬರಬೇಕು. ಸ್ವಯಂ ಸೇವಕರು ಗಮನಿಸಬೇಕು. ನಿತಿನ್ ಮಂಗಲ ನಾದ್ಯಗಳ ಜೊತೆಗೆ ನಿನಾದವಾದಂತಹ ವಾಲಗಗಳ ಜೊತೆಗೆ ಕೊಂಬು ಕಹಳೆಗಳ ಸಂಭ್ರಮದ ಜೊತೆಗೆ
ಮೆರವಣಿಗೆ ಬರ್ತಾ ಇದೆ. ಸ್ವಯಂ ಸೇವಕರು ಗಮನಿಸಿ ಆ ಬ್ಯಾಜ್ಗಳ ದೀಪದ ಎಲ್ಲ ಸ್ವಯಂ ಸೇವಕರ ಗಮನಕ್ಕೆ, ನಮ್ಮ ಆಸನಗಳಲ್ಲಿ ಎಲ್ಲ ವಧುವರರ ಉಪಸ್ಥಿತಿಯನ್ನು ಒಂದು ಬಾರಿ ಪರಿವೀಕ್ಷಿಸಬೇಕು. ಅವರ ಸಂಖ್ಯೆ ಮತ್ತು ಕುಳಿತುಕೊಂಡಿರುವಂತಹ ಸಂಖ್ಯೆ, ಖಾಲಿ ಇರುವ ಆಸನಗಳಿದ್ದರೆ ಆ ಆಸನಗಳ ಸಂಖ್ಯೆಯನ್ನು ಬಂದು ಹೇಳಬೇಕು. ಮತ್ತೊಮ್ಮೆ ಉದ್ಘೋಷಣೆ ಮಾಡುವ. ಅದೇ ರೀತಿ ಎಲ್ಲ ಸ್ವಯಂ ಸೇವಕರು ಗಮನಿಸಬೇಕು. ಈ ವೇದಿಕೆಯ ಮುಂಭಾಗ ವಧುವರರು ಕುಳಿತಿರುವಂತಹ ಆಸನಗಳ ಮುಂಭಾಗದಲ್ಲಿ ಯಾರು ಕೂಡ ಇರಬಾರ್ದು. ಅವರನ್ನೆಲ್ಲ ವಧುವರರ ಹಿಂದುಗಡೆ ಇರುವಂಥ ಸ್ಥಳಾವಕಾಶಕ್ಕೆ ಕಳಿಸಬೇಕು. ಕ್ರಮ ಸಂಖ್ಯೆ 8 ಎಲ್ಲ ಸ್ವಯಂ ಸೇವಕರ ಗಮನಕ್ಕೆ, ವಧುವರರ ಮುಂಗಡೆ ಇರುವಂತಹ ಪರಿಕರಗಳನ್ನು ವೀಕ್ಷಣೆ ಮಾಡಿಕೊಂಡು ಬೇಕಾದಂಥ ಎಲ್ಲ ಪರಿಕರಗಳು ಬಂದಿದೆಯಾ ಅಂತ ಗಮನಿಸಿ. ಹಾಗೆ ದೀಪದ ವ್ಯವಸ್ಥೆಯ ಸಮಿತಿಯವರಲ್ಲಿ ದೀಪ ಪ್ರಜ್ವಲನೆ ಮಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 82, 102 ಹಾಗೆ 100 ಕ್ರಮ ಸಂಖ್ಯೆ 82, 102, 106 ಎಲ್ಲಿದ್ದರೂ ತಕ್ಷಣ ಬಂದು ನಿಮ್ಮ ಆಸನಗಳಲ್ಲಿ ಕೂತ್ಕೊಳ್ಬೇಕು. ಕ್ರಮ ಸಂಖ್ಯೆ 59 ಮತ್ತು 60 ತಕ್ಷಣ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 72, 80 72, 80 ತಕ್ಷಣ ಬಂದು ಆಸೀನರಾಗಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ.
ಹೋಲು 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 ಐವತ್ತ ನಾಲ್ಕನೇ ವರ್ಷದ ಸಂಭ್ರಮದ ಈ ಮಂಗಲಮಯ ಕಾರ್ಯಕ್ರಮದಲ್ಲಿ ಮಂಗಳ ವಾದ್ಯಗಳನ್ನು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಅಣ್ಣು ದೇವಾಡಿಗರ ತಂಡ ಸುಶ್ರಾವ್ಯವಾಗಿ ನುಡಿಸುವ ಮೂಲಕ ಈ ಮದುವೆಯ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗನ್ನು ಕೊಡಬೇಕು ಅಂತೇಳಿ ವಿನಂತಿಸ್ಕೊಂಡು
ಕ್ರಮ ಸಂಖ್ಯೆ 33, 38, 39, 102, 106 ಈ ಜೋಡಿಗಳು ಎಲ್ಲಿದ್ದರೂ ತಕ್ಷಣ ಈ ಸಭಾಮಂಟಪದ ಒಳಗಡೆ ಬರಬೇಕು. 33, 38, 39, 102, 106 ಹಾಗೆ 59 ಮತ್ತು 60ರ ಕ್ರಮ ಸಂಖ್ಯೆ ಜೋಡಿಗಳು ಕೂಡ ತಕ್ಷಣ ಸಭಾಮಂಟಪದ ಒಳಗಡೆ ಬರಬೇಕು. ಕ್ರಮ ಸಂಖ್ಯೆ 80 ದಯವಿಟ್ಟು ಎಲ್ಲಿದ್ದರೂ ತಕ್ಷಣ ನಿಮ್ಮ ವಿವಾಹ ನಡೆಯುವ ಸ್ಥಳಕ್ಕೆ ಬರಬೇಕು. ಓಂ ಶ್ರೀ ಮಂಜುನಾಥ ನಮಃ. 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದ ಸಂದರ್ಭದಲ್ಲಿ ನಾವಿದ್ದೇವೆ.
ಕ್ರಮ ಸಂಖ್ಯೆ 33, 38, 39, 80, 102, 106 ಈ ಜೋಡಿಗಳು ದಯವಿಟ್ಟು ಎಲ್ಲಿದ್ದರೂ ತಕ್ಷಣ ನಿಮ್ಮ ಆಸನಗಳ ಬಳಿ ಬರಬೇಕು. ವಧುವರರಿಗೆ ಕೆಲವು ಸೂಚನೆಗಳು. ವೇದಿಕೆಯಿಂದ ವೇದಘೋಷಗಳು ಪ್ರಾರಂಭ ಆಗ್ತದೆ. ಋತ್ವಿಜರು ವೇದಘೋಷವನ್ನು ಪ್ರಾರಂಭ ಮಾಡ್ತಾರೆ. ಆ ಮೊದಲು ಮಾಂಗಲ್ಯ ವಿತರಣೆಗಳು ಪೂಜ್ಯ ಕಾವಂದರಿಂದ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರಿಂದ ಅತಿಥಿಗಳ ಸಮ್ಮುಖದಲ್ಲಿ, ದಾನಿಗಳ ಸಮ್ಮುಖದಲ್ಲಿ ಮಾಂಗಲ್ಯ ವಿತರಣೆ ಆದ ಬಳಿಕ ವೇದಘೋಷ ವೇದಿಕೆಯಿಂದ ಪ್ರಾರಂಭ ಆಗ್ತದೆ. ವೇದಘೋಷದ ಸಂದರ್ಭದಲ್ಲಿ ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ ಹೇಳುವಾಗ ಹುಡುಗ, ವಧು, ವರ ವೇದಿಕೆಯ ಕಡೆಗೆ ಪೂರ್ವಾಭಿಮುಖವಾಗಿ, ವಧು ಮದುಮಗಳು ದೇವಸ್ಥಾನದ ಕಡೆಗೆ ಮುಖವಾಗಿ ಪಶ್ಚಿಮಾಭಿಮುಖವಾಗಿ ಎದುರು ಬದುರು ನಿಲ್ಲಬೇಕು. ಹಾರ ವಿನಿಮಯಕ್ಕೆ ಸುಮುಹೂರ್ತದಲ್ಲಿ ಸೂಚನೆಯನ್ನು ಋತ್ವಿಜರು ಕೊಡ್ತಾರೆ. ಅದಾದಾಗ ಹಾರ ವಿನಿಮಯ ಮಾಡಿಕೊಳ್ಳಬೇಕು. ಅದಾದ ಬಳಿಕ ಮಾಂಗಲ್ಯ ಬಂಧನ, ಮಾಂಗಲ್ಯ ಸೂತ್ರವನ್ನು ಕಟ್ಟುವಂಥದ್ದು ಕೂಡ ವೇದಿಕೆಯಿಂದ ಮತ್ತೊಮ್ಮೆ ವೇದಘೋಷಗಳ ಮೂಲಕ ಋತ್ವಿಜರು ಹೇಳ್ತಾರೆ. ಅದಾದ ಬಳಿಕ ಶೋಭಾನೆ ಹಾಡುಗಳು ಮತ್ತು ವಧುವರರಿಗೆ ಆರತಿ ಕಾರ್ಯಕ್ರಮ ಸುಮಂಗಲಿಯರು ಮಾಡಲಿಕ್ಕಿದ್ದಾರೆ. ಮಂಗಲ ದ್ರವ್ಯದ ವಿತರಣೆ ಆಗಲಿಕ್ಕಿದೆ. ಅದಾದ ಬಳಿಕ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಈ ವಿವಾಹ ನಡೆಯುವ ಕಾರಣ ದೇವರ ಸಮ್ಮುಖದಲ್ಲಿ, ಪೂಜ್ಯ ಹೆಗ್ಗಡೆಯವರ ಸಮ್ಮುಖದಲ್ಲಿ ನಾವೆಲ್ಲ ದಾಂಪತ್ಯ ದೀಕ್ಷೆಯನ್ನು ತಗೊಳ್ಳಿಕ್ಕಿದ್ದೇವೆ. ಅದನ್ನು ವಾಚಿಸ್ತಾರೆ. ಅದೇ ರೀತಿಯಲ್ಲಿ ನೀವು ಪುನರುಚ್ಚರಿಸಬೇಕು. ದಾಂಪತ್ಯ ದೀಕ್ಷೆ ಆದ ಮೇಲೆ ಪೂಜ್ಯ ಕಾವಂದರು ಆಶೀರ್ವಚನ ಮಾಡಿ ನಮಗೆ ಹರಿಸ್ತಾರೆ. ಅದಾದ ಬಳಿಕ ವಧುವರರಿಗೆ ಉಡುಗೊರೆ ವಿತರಣೆ ಆಗ್ತದೆ. ನಿಮ್ಮ ಎಲ್ಲ ವಿಧಿವಿಧಾನಗಳನ್ನು ಆ ಬಳಿಕ ಮಾಡ್ಬೋದು. ಅದಾದ ಮೇಲೆ ಧನ್ಯವಾದ ಸಮರ್ಪಣೆ ಇರ್ತದೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮೆಸ್ಕಾಮಿನ, ದಕ್ಷಿಣ ಕನ್ನಡದ ಮೆಸ್ಕಾಮಿನ ಅಧ್ಯಕ್ಷರು, ಮಾಜಿ ವಿಧಾನ ಪರಿಷತ್ತಿನ ಶಾಸಕರು, ಕ್ಷೇತ್ರದ ಆತ್ಮೀಯ ಭಕ್ತರಾದಂಥ ಶ್ರೀ ಹರೀಶ್ ಕುಮಾರ್ ಬಂದಿದ್ದಾರೆ. ಅವರನ್ನು ಭಾಳ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ವಧುವರರು ಕೂಡ ಈ ಸೂಚನೆಗಳನ್ನು ಪಾಲಿಸಬೇಕು. ಸ್ವಯಂ ಸೇವಕರ ಗಮನಕ್ಕೆ, ಒಮ್ಮೆ ಮದುವೆಯ ವಿಧಿವಿಧಾನಗಳ ಕಾರ್ಯಕ್ರಮ ಪ್ರಾರಂಭವಾದ ಬಳಿಕ ತಾವು ಯಾರು ಕೂಡ ಎದುರುಗಡೆಯಲ್ಲಿ ಇರಬಾರ್ದು. ತಾವೆಲ್ಲ ಪಕ್ಕಕ್ಕೆ ಸರಿದು ಕೇವಲ ಮದುವೆಯ ಮುಹೂರ್ತ ಮತ್ತು ಮದುವೆಯ ವಿಧಿವಿಧಾನಗಳನ್ನು ಎಲ್ಲರಿಗೆ ನೋಡಲಿಕ್ಕೆ ಅವಕಾಶ ಮಾಡುವ ರೀತಿಯಲ್ಲಿ ಸಹಕರಿಸಬೇಕು. ಎಲ್ಲ ಸ್ವಯಂ ಸೇವಕರ ಗಮನಕ್ಕೆ. ಮತ್ತು ಮದುಮಕ್ಕಳ ಕುಟುಂಬಸ್ಥರು ಕೂಡ ಪಕ್ಕದಲ್ಲಿ ನಿಂತು, ಯಾರು ಕೂಡ ಮದುಮಕ್ಕಳ ಎದುರುಗಡೆ ಖಾಲಿ ಜಾಗದಲ್ಲಿ ನಿಲ್ಲಬಾರ್ದು. ನಿಮಗಾಗಿ ಆಸನಗಳ ವ್ಯವಸ್ಥೆ ಮಾಡಿದೆ, ನಿಮಗಾಗಿ ಸ್ಥಳಾವಕಾಶವನ್ನು ಕೂಡ ಮಾಡಿದ್ದೇವೆ. ಅಲ್ಲಿಯೇ ನೀವಿದ್ದು ಸಹಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಸಣ್ಣದಕ್ಕೆ ಇರ್ತದೆ ಶಬ್ದ ಬರಲ್ಲ.
ಓಂ ಶ್ರೀ ಮಂಜುನಾಥಾಯ ನಮಃ. ಕತ್ತಲೆಯ ಹಾದಿಯಲ್ಲಿ ಕಂದೀಲಿನಂತೆ, ಅರಿಯದ ದಾರಿಯಲ್ಲಿ ದಿಕ್ಸೂಚಿಯಂತೆ, ಹೂ ಕೇಳಿದರೆ ಹೂವನವನ್ನೇ ನೀಡುವ, ನೀರು ಕೇಳಿದರೆ ಅಮೃತದ ಸುಧೆಯನ್ನೇ ಉಣಿಸುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ಮೂರ್ತಿ ಶ್ರೀಮನ್ಮಹಾ ಮಂಜುನಾಥ ಸ್ವಾಮಿಯ ಪಾದ ಕಮಲಗಳಿಗೆ ಶಿರಬಾಗುತ್ತಾ, ಜಿನಾಲಯದಲ್ಲಿ ಮೆರವ ಚಂದ್ರನಾಥ ಸ್ವಾಮಿಯನ್ನು ಸ್ಮರಿಸಿ, ಧರ್ಮದ ಕಾವಲಾಗಿರುವ ಧರ್ಮ ದೇವತೆಗಳನ್ನು ಪ್ರಾರ್ಥಿಸಿ, ಶ್ರೀಮನ್ಮಹಾ ಮಂಜುನಾಥ ಸ್ವಾಮಿಯ ಪ್ರತ್ಯಕ್ಷ ಪ್ರತಿನಿಧಿಯಾಗಿ ಕಳೆದ 5 ದಶಕಗಳಿಂದ ಸರ್ವವನ್ನು ಸರ್ವೇಶ್ವರನಿಗೆ ಸಮರ್ಪಿಸಿ ನಿತ್ಯ ನಿರಂತರವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರುವವರು ನಮ್ಮ ನಲ್ಮೆಯ ಧರ್ಮಾಧಿಕಾರಿಗಳು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದದೊಂದಿಗೆ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ, ಧರ್ಮೋತ್ಥಾನ ಟ್ರಸ್ಟಿನ ವಿಶ್ವಸ್ತ ಮಂಡಳಿಯ ಸಕ್ರಿಯ ಸದಸ್ಯರಾದ ಶ್ರೀಯುತ ಹರ್ಷೇಂದ್ರ ಕುಮಾರ್ ಇವರ ಸಮಗ್ರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ನಡೀತಾ ಇರುವ 54ನೇ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಮದುವೆ ಅನ್ನೋದು ಕೇವಲ ದೇಹಗಳ ಮಿಲನವಲ್ಲ, ಅದು ಆತ್ಮಗಳ ಅನುಸಂಧಾನ. ಬಡವ ಬಲಿದ ಎಂಬ ಭೇದವಿಲ್ಲದೆ, ಜಾತಿ ಮತಗಳ ಭೇದವನ್ನು ಮರೆತು, ಸರಳತೆಯೇ ಆಭರಣವಾಗಿ, ಸಂಸ್ಕಾರವೇ ಮಂತ್ರವಾಗಿ 1972ರಲ್ಲಿ ಉಚಿತ ಸಾಮೂಹಿಕ ವಿವಾಹ ಧರ್ಮಸ್ಥಳದ ಪುಣ್ಯಮಣ್ಣಿನಲ್ಲಿ ಆರಂಭಗೊಂಡಿತು. ಅದೇ ಆರಂಭ, ನಂತರದು ಇತಿಹಾಸ. ಇದೀಗ 54ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಮಂಜುನಾಥನ ಪರಮ ಸನ್ನಿಧಿಯಲ್ಲಿ ಅಮೃತ ವರ್ಷಿಣಿಯ ಈ ಸುಂದರ ಸಭಾಭವನದಲ್ಲಿ ಸೇರಿದ್ದೇವೆ. 106 ಜೋಡಿಗಳು ವೈಯಕ್ತಿಕ ಜೀವನದಿಂದ ವೈವಾಹಿಕ ಜೀವನದೆಡೆಗೆ ಇವತ್ತು ಕಾಲಿಡಲಿಕ್ಕಿದೆ. ಹಾಗಾಗಿ ತಡಮಾಡದೆ ತಡಕಾಡದೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಆದಿಯಲ್ಲಿ ಆದಿದೇವರನ್ನ ತಮ್ಮ ಸ್ವರಲಹರಿಯ ಮೂಲಕ ಸ್ತುತಿಸಲಿಕ್ಕಿದ್ದಾರೆ ಶ್ರೀಮತಿ ಸೌಮ್ಯ ಸುಭಾಷ್, ಶ್ರೀಮತಿ ಮಂಜುಳಾ ಮಲ್ಲಿನಾಥ್ ಹಾಗೂ ಶ್ರೀಮತಿ ಹೇಮಾ. वन्दनं भक्तिवन्दनं वन्दनं भक्तिवन्दनं वन्दनं भक्तिवन्दनं वन्दनं भक्तिवन्दनं प्रथमवन्दन गणपति ज्ञानदाता सद्गुरुनाथ वन्दन गणपति ज्ञानदाता सद्गुरुनाथ आदिशक्ति देवी श्री दुर्गे मंजुनाथ चंद्रनाथ आदिशक्ति देवी श्री दुर्गे मंजुनाथ चंद्रनाथ ब्रह्मणि सरस्वती शारदे सौभाग्यदाते वरलक्ष्मी ब्रह्मणि सरस्वती शारदे सौभाग्यदाते वरलक्ष्मी गिरिजा सावित्री गायत्री पद्मांबिका देवी जगदंबिका गिरिजा सावित्री गायत्री पद्मांबिका देवी जगदंबिका वन्दनं भक्तिवन्दनं वन्दनं भक्तिवन्दनं वन्दनं भक्तिवन्दनं वन्दनं भक्तिवन्दनम् सर्वसङ्गपरित्यागितितङ्कर जिनकर गुणकर महावीरा सर्वधर्म सरसत्य धर्म शान्ति प्रेमानन्द साकारा सर्वसङ्गपरित्यागितितङ्कर दिनकर गुणकर महावीरा सर्वधर्म सरसत्य धर्म शान्ति प्रेमानन्द
ಗುರು ಧರ್ಮಲಿಂಗಮರ ವ್ಯಾಸ ಗುರು ರಾಘವೇಂದ್ರ ಯತಿ ರಮಣ ಗುರು ದತ್ತ ದಿಗಂಬರ ಕನಕ ಪುರಂದರ ನಿತ್ಯ ಸಾಚಿತ ನಾಮ ಗುರು ಭಕ್ತಿವಂದನಂ ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ ವಂದನಂ ಭಕ್ತಿವಂದನಂ. ಸಾವಿರದ 1972 ಮಾರ್ಚ್ 29ರಂದು ಕೇವಲ 88 ಜೋಡಿಗಳ ಮೂಲಕ ಆರಂಭವಾದ ಸಾಮೂಹಿಕ ವಿವಾಹ ಇವತ್ತು 13,100 ಜೋಡಿಗಳಿಗೆ ತಲುಪಿದೆ ಎಂದರೆ ನಿಜಕ್ಕೂ ಈ ಸಾಮೂಹಿಕ ವಿವಾಹ ಸಾಮಾಜಿಕ ಕ್ರಾಂತಿಯಾಗಿ ಬದಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು, ಗಣ್ಯರನ್ನು, ಸಮಾಹಿತ ಸನ್ನದ್ಧರಾದ ಸಭಿಕ ಸಜ್ಜನರನ್ನು ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀಮತಿ ಹೇಮಾವತಿ ಅಮ್ಮನವರ ಸ್ತ್ರೀ ಸಬಲೀಕರಣದ ತತ್ವಗಳನ್ನು ಸಾಕಾರಗೊಳಿಸ್ತಾ ಇರುವವರು, ಸಿರಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕ್ಷೇಮವನದ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಾ ಇರುವ ಕ್ಷೇಮವನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶ್ರದ್ಧಾ ಅಮಿತ್ ಇವರು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂದು ನಡೆಯುತ್ತಿರುವ 54ನೆಯ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸಲು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚತುರ್ದಾನ ಪರಂಪರೆಯ ಸ್ವರೂಪಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳ ಜೊತೆಗೆ ಪ್ರಸ್ತುತ ಸಮಾಜದ ಓರೆಕೊರೆಗಳನ್ನು ತಿದ್ದುವ ಹಾಗೂ ಜನಮಾನಸಕ್ಕೆ ಆರ್ಥಿಕ ಶಿಸ್ತಿನ ಜೊತೆಗೆ ಸಂಪ್ರದಾಯಗಳ ಜೀವಂತಿಕೆಯನ್ನು ಉಳಿಸಿಕೊಂಡು ಬರಬೇಕೆಂಬ ಉದ್ದೇಶದಿಂದ ಉಚಿತ ಸಾಮೂಹಿಕ ವಿವಾಹದಂಥ ಕಾರ್ಯಕ್ರಮಗಳನ್ನು ನೀಡಿದವರು ಪೂಜ್ಯ ಶ್ರೀ ಹೆಗಡೆಯವರು. ಉಚಿತ ಸಾಮೂಹಿಕ ವಿವಾಹ ಎಂಬುದು ಒಂದು ವಿಶಿಷ್ಟವಾದ ಪರಿಕಲ್ಪನೆ. ಇದು ವಿಶ್ವಕ್ಕೆ ಮಾದರಿಯಾಗಿದೆ. 1960ರ ದಶಕದ ಸಾಲಿನಲ್ಲಿ ಜನರು ಮದುವೆಗೆ ಮಾಡಿದ ಸಾಲದಿಂದ ಜೀತದಾಳಾಗಿ ಬದುಕನ್ನು ಸವೆಸುವಂಥ ಕಡು ಬಡತನದ ದಿನಗಳು. ಈ ಸಮಸ್ಯೆ ಅರಿವಿಗೆ ಬಂದು ಇದಕ್ಕೊಂದು ಶಾಶ್ವತ ಹಾಗೂ ಅನುಕರಣೀಯವಾದ ಕಾರ್ಯಕ್ರಮವನ್ನು ರೂಪಿಸಬೇಕೆಂದುಕೊಂಡು ಈ ವಿಶಿಷ್ಟವಾದ ಸಾಮೂಹಿಕ ವಿವಾಹದ ಪರಿಕಲ್ಪನೆಯನ್ನು ಪೂಜ್ಯ ಹೆಗಡೆಯವರು ಮಾಡಿಕೊಂಡರು. 1972ರಲ್ಲಿ ಉಚಿತ ಸಾಮೂಹಿಕ ವಿವಾಹವನ್ನು ಧರ್ಮಸ್ಥಳದಲ್ಲಿ ಪ್ರಾರಂಭಿಸಿದರು. ಆ ವರ್ಷ 88 ಜೋಡಿಗಳಿಂದ ಪ್ರಾರಂಭವಾಗಿ 1975ರಲ್ಲಿ ಗರಿಷ್ಠ 484 ಜೋಡಿಗಳವರೆಗೆ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ದಾಂಪತ್ಯ ಜೀವನಕ್ಕೆ ನಾಂದಿ ಹಾಡಿದವರು ಒಟ್ಟು ಈವರೆಗೆ 13,100 ಜೋಡಿಗಳು. ಈ ವಿವಾಹ ಕಾರ್ಯಕ್ರಮದಲ್ಲಿ ವರನಿಗೆ ಧೋತಿ, ಶಾಲು, ವಧುವಿಗೆ ಸೀರೆ, ರವಿಕೆ ಜೊತೆಗೆ ಮಂಗಳಸೂತ್ರ, ಮೂಗುತ್ತಿ ನೀಡಲಾಗುತ್ತದೆ. ಒಂದೇ ಸಮುಹೂರ್ತದಲ್ಲಿ ಆಯಾ ಪಂಗಡದ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳ ನಡೆಯುತ್ತಿದ್ದು, ಅನ್ನಪೂರ್ಣದಲ್ಲಿ ಮದುವೆಯ ಔತಣಕೂಟ, ಜೊತೆಗೆ ಇಡೀ ಊರೇ ಮದುವೆ ಮನೆಯಾಗಿ ಊರಿನವರೆಲ್ಲ ಮದುಮಕ್ಕಳನ್ನು ಸತ್ಕರಿಸುವಂತಹ ವಿಶಿಷ್ಟ ಪರಂಪರೆ ಇಷ್ಟು ವರ್ಷಗಳಲ್ಲಿ ನಡೆದುಕೊಂಡು ಬಂದಿದೆ. ಇಂತಹ ಆದರ್ಶ ಕಾರ್ಯಕ್ರಮವನ್ನು ಇಂದು ಸರ್ಕಾರದ ಮುಜರಾಯಿ ಇಲಾಖೆ, ಮಠ ಮಂದಿರಗಳು, ದೇವಸ್ಥಾನಗಳು, ರೋಟರಿ ಕ್ಲಬ್, ಲಯನ್ ಕ್ಲಬ್ಗಳು, ಸಾಮಾಜಿಕ ಸೇವಾ ಸಂಸ್ಥೆಗಳು ಇದೊಂದು ಆದರ್ಶ ಮಾದರಿ ಕಾರ್ಯಕ್ರಮವೆಂದು ಮನಗಂಡು ಪ್ರತಿ ವರ್ಷವೂ ನಡೆಸಿಕೊಂಡು ಬರ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಈ ಪಯಣದ 54ನೇ ವರ್ಷದ ಸಂಭ್ರಮ. ಇಂದು 100 ಜೋಡಿಗಳು ಈ ವಿವಾಹ ಕಾರ್ಯಕ್ರಮದಲ್ಲಿ ಸತಿಪತಿಗಳಾಗುತ್ತಿದ್ದಾರೆ. ಪೂಜ್ಯ ಹೆಗಡೆಯವರು, ಮಾತೃಶ್ರೀ ಹೇಮಾವತಿ ಅಮ್ಮನವರು, ಶ್ರೀ ಹರ್ಷೇಂದ್ರ ಕುಮಾರ್ ಹಾಗೂ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು, ಜೊತೆಗೆ ಪೂಜ್ಯರ ಕುಟುಂಬ ಸದಸ್ಯರೆಲ್ಲರೂ ಜೊತೆಯಾಗಿ ಊರವರು ಕೂಡ ಇದು ನಮ್ಮ ಮನೆಯ ಹಬ್ಬ ಎಂಬಂತೆ ಈ ವ್ಯವಸ್ಥೆಯಲ್ಲಿ ಅತೀವ ಕಾಳಜಿಯನ್ನು ವಹಿಸಿಕೊಂಡು ಬರುತ್ತಿರುವುದು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರಿಯಾಗಿದೆ. ವಿವಾಹ ಎಂಬುದು ಬರೀ ಆಡಂಬರ ಅದ್ಧೂರಿ ಸಮಾರಂಭಗಳಿಗೆ ಸೀಮಿತವಾಗದೆ ಇದು ಮಿತವ್ಯಯ, ಸಂಸ್ಕಾರ, ಸಂಸ್ಕೃತಿಯ ಪ್ರತಿಬಿಂಬವಾಗಿ ಆಚರಿಸಬೇಕೆಂಬ ಸಂದೇಶ ಸಮಾಜಕ್ಕೆ ನೀಡುತ್ತಾ ಬಂದಿದೆ. ಈ ದಿನ ಈ ವಿವಾಹ ಸಮಾರಂಭದಲ್ಲಿ ಧರ್ಮಸ್ಥಳದ ವಿಕಾಸಮುಖಿ ಬೆಳವಣಿಗೆಗೆ
ಶ್ರೀಗಂಧದ ರೀತಿಯಲ್ಲಿ ಸವೆಸಿದ ಧಾರ್ಮಿಕ ನಾಯಕತ್ವ ಹಾಗೂ ವ್ಯಕ್ತಿತ್ವ ಗುಣಗೌರವ ಎರಡರಲ್ಲೂ ಔನ್ನತ್ಯವನ್ನು ಸಾಧಿಸಿರುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಸಮಾರಂಭದ ಯಶಸ್ವಿನ ಹಿಂದೆ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳ ಹಿಂದಿನ ಶಕ್ತಿಯಾಗಿ ಎಲ್ಲರಿಗೂ ಪ್ರೇರಣೆ ಹಾಗೂ ಮಾರ್ಗದರ್ಶನ ನೀಡುತ್ತಿರುವ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸಂಪ್ರದಾಯಗಳ ಅನುಷ್ಠಾನದ ಬಗ್ಗೆ ಕಾಳಜಿ ವಹಿಸುತ್ತಿರುವ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಹಾಗೂ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೂ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀ ಹರೀಶ್ ಕುಮಾರ್ ಬೆಳ್ತಂಗಡಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿ ಹಾಲಿ ಮೆಸ್ಕಾಂ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಪಡೆದಿರುತ್ತಾರೆ. ಕ್ಷೇತ್ರದ ಅಭಿಮಾನಿಯಾಗಿದ್ದು ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಯುತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿ ಕ್ರಿಯಾಶೀಲ, ಉತ್ಸಾಹಿ, ಸಮಾಜಮುಖಿ ಚಿಂತನೆಗಳ ಮೂಲಕ ಸಮಾಜ ಸೇವೆ ಮಾಡುತ್ತಿರುವ ಗೌರವಾನ್ವಿತ ಶಾಸಕರಾದ ಶ್ರೀ ಹರೀಶ್ ಪೂಂಜಾರ್ ಅವರು ನಮ್ಮನ್ನು ಸೇರಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾತ್ವಿಕ ರಾಜಕಾರಣಿ, ಸರಳ, ವಿನಯ, ಆದರ್ಶ ಜೀವನಕ್ಕೆ ಮಾದರಿಯಾಗಿ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಪ್ರತಾಪ್ ಸಿಂಗ್ ನಾಯಕರವರು ನಮ್ಮನ್ನು ಸೇರಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪುಣ್ಯ ಕಾರ್ಯದಲ್ಲಿ ತಮ್ಮನ್ನು ಜೋಡಿಸಿಕೊಳ್ಳಬೇಕೆಂದು ಆಶಯದಿಂದ ದಾನಿಗಳು, ಅವರ ಕುಟುಂಬಸ್ಥರು ಆಗಮಿಸಿದ್ದೀರಿ. ನಿಮಗೂ ಎಲ್ಲರೂ ಆದರದ ಸ್ವಾಗತ. ಈ ಸಮಾರಂಭದಲ್ಲಿ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಸಲಿರುವ ನೂತನ ವಧುವರರಿಗೆ, ಅವರ ಕುಟುಂಬಸ್ಥರಿಗೂ ಕೂಡ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆದರ್ಶಗಳನ್ನು ಜನಮಾನಸಕ್ಕೆ ನೀಡುವ ದೃಶ್ಯ ಮಾಧ್ಯಮ ಹಾಗೂ ನಮ್ಮ ಬರವಣಿಗೆಯ ಮಾಧ್ಯಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯ ನಿಮಿತ್ತ ತಮ್ಮನ್ನು ತೊಡಗಿಸಿಕೊಂಡ ಎಲ್ಲ ಸಾತ್ವಿಕ ಸಮಾಜದ ಬಂಧುಗಳಿಗೂ ಸ್ವಾಗತ ನೀಡುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದ. ಇದೀಗ ಸೇರಿರುವ ಗಣ್ಯಾತಿ ಗಣ್ಯರಿಗೆ ಗೌರವವನ್ನು ಸಮರ್ಪಿಸುವ ಸಮಯ. ನಾನು ಹೆಸರನ್ನು ಉಚ್ಚರಿಸಿದಂತೆ ವೇದಿಕೆಗೆ ಬಂದು ಅತಿಥಿಗಳಿಗೆ ಗೌರವವನ್ನು ಸಮರ್ಪಿಸಬೇಕು. ಪೂಜ್ಯ ಕಾವಂದರಿಗೆ ಶ್ರೀ ಮುನಿಯಪ್ಪ ಬೆಂಗಳೂರು ವೇದಿಕೆಗೆ ಬಂದು ಪೂಜ್ಯರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು. ಶ್ರೀಮತಿ ಹೇಮಾವತಿ ಅಮ್ಮನವರಿಗೆ ಗೌರಮ್ಮ ಮುನಿಯಪ್ಪ ಅವರು ಬಂದು ಗೌರವಾರ್ಪಣೆಯನ್ನು ಮಾಡಬೇಕು. ಶ್ರೀಯುತ ಹರೀಶ್ ಕುಮಾರ್ ಇವರಿಗೆ ಶ್ರೀ ಬಾಲಕೃಷ್ಣ ಭಾರತಿಯವರು ಗೌರವಾರ್ಪಣೆಯನ್ನು ಮಾಡಬೇಕು. ಹರೀಶ್ ಕುಮಾರ್ ಇವರಿಗೆ ಶ್ರೀ ಬಾಲಕೃಷ್ಣ ಭಾರತಿಯವರು ಗೌರವಾರ್ಪಣೆಯನ್ನು ಮಾಡಬೇಕು. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಿಗೆ ಅನಿಲ್ ಬೆಂಗಳೂರು ಗೌರವಾರ್ಪಣೆಯನ್ನು ಮಾಡಬೇಕು. ಶ್ರೀಮತಿ ಶ್ರದ್ಧಾ ಅಮಿತ್ ಇವರಿಗೆ ಮಂಜುಳಾ ಇವರು ಗೌರವಾರ್ಪಣೆಯನ್ನು ಮಾಡಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವವರು ಶ್ರೀಯುತ ಹರೀಶ್ ಕುಮಾರ್ ಇವರು ಮೆಸ್ಕಾಂ ವಿಭಾಗದ ಅಧ್ಯಕ್ಷರೂ ಹೌದು, ನಮ್ಮ ಕ್ಷೇತ್ರದ ಅಭಿಮಾನಿಗಳು ಹೌದು. ಈಗ ಈ ಕಾರ್ಯಕ್ರಮದ ಕುರಿತು ಅವರ ಒಂದಷ್ಟು ಶುಭ ನುಡಿಗಳಿಗಾಗಿ ವೇದಿಕೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಸಲ್ಪಡುವಂತಹ ವಿವಾಹ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತಿರುವ ಶ್ರೀ ಕ್ಷೇತ್ರದ ಪೂಜಾ ಕಾವಂದರ ಆಶೀರ್ವಾದವನ್ನು ಬೇಡಿಕೊಂಡು
ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀಮತಿ ಹೇಮಾವತಿ ಅಮ್ಮನವರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಆದಂಥ ಹರ್ಷೇಂದ್ರ ಕುಮಾರ್ರವರೇ, ಶ್ರದ್ಧಮ್ಮನವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ, ಇಲ್ಲಿ ಸೇರಿರುವ ಎಲ್ಲ ಗೌರವಾನ್ವಿತ ಬಂಧುಗಳೇ, ಇಂದಿನ ಈ ಒಂದು ಶುಭ ಕಾರ್ಯದಲ್ಲಿ ವಿವಾಹದಲ್ಲಿ ಪಾಲ್ಗೊಂಡು ವಿವಾಹ ಆಗಲಿಕ್ಕೆ ಇರುವಂತಹ ಎಲ್ಲ ಬಂಧುಗಳೇ, ಅವರ ಜೊತೆ ಬಂದಿರುವಂತಹ ಅವರ ಎಲ್ಲ ಬಂಧು ಮಿತ್ರರೇ, ಕ್ಷೇತ್ರದ ಪತ್ರಕರ್ತ ಸ್ನೇಹಿತರೇ, ಶ್ರೀ ಕ್ಷೇತ್ರದಿಂದ ನಡೆಸಲ್ಪಡುವಂತಹ 54ನೇ ವರ್ಷದ ಸಾಮೂಹಿಕ ಉಚಿತ ವಿವಾಹ ಸಮಾರಂಭ, ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಉಚಿತ ಸಾಮೂಹಿಕ ವಿವಾಹ ಕೂಡ ಒಂದು. ಪೂಜ್ಯ ಕಾವಂದರ ದೂರದರ್ಶಿತ್ವದ ಒಂದು ಅಂಗವಾಗಿ ಸುಮಾರು 54 ವರ್ಷಗಳಿಂದ ಸಾಮೂಹಿಕ ವಿವಾಹ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಈಗ ತಾನೇ ಹೇಳಿದ ಹಾಗೆ 88 ಜೋಡಿಯಿಂದ ಪ್ರಾರಂಭವಾದಂಥದ್ದು ಇವತ್ತು 13,000ಕ್ಕೂ ಹೆಚ್ಚು ದಂಪತಿಗಳು ತಾವು ಈ ಒಂದು ವಿವಾಹದಲ್ಲಿ ಪಾಲ್ಗೊಂಡು ತಮ್ಮ ಜೀವನದ ನಿರ್ವಹಣೆಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅನೇಕ ಕಾರ್ಯಕ್ರಮಗಳು ಪ್ರತಿಯೊಂದು ಕೂಡ ಸಮಾಜಮುಖಿ ಕಾರ್ಯಕ್ರಮಗಳಾಗಿ, ಅದು ಗ್ರಾಮಾಭಿವೃದ್ಧಿ ಯೋಜನೆಗಳಿರ್ಬೋದು, ದೇವಸ್ಥಾನಗಳ ಪುನರುತ್ಥಾನ ಇರ್ಬೋದು, ಕೆರೆ ತುಂಬಿಸುವಂಥ ಕಾರ್ಯಕ್ರಮಗಳಿರ್ಬೋದು, ಆರೋಗ್ಯ ದಾನದ ಕಾರ್ಯಕ್ರಮ ಇರ್ಬೋದು, ಅನ್ನದಾಸೋಹ, ಅಭಯದಾಸೋಹ ಪ್ರತಿದಿನ ಇಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಇಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಶ್ರೀ ಕ್ಷೇತ್ರದಿಂದ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ನಡೆಸಲ್ಪಡುವಂತಹ ಕಾರ್ಯಕ್ರಮಗಳು. ವಿವಾಹ ಬಹುಶಃ 1972ನೇ ಇಸ್ವಿಯಲ್ಲಿ 70ನೇ ದಶಕದಲ್ಲಿ ಆ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿಯನ್ನು ನೋಡಿ ಪೂಜ್ಯ ಕಾವಂದರು ಬಡವರು ಕೂಡ ಈ ಒಂದು ಮದುವೆಯನ್ನು ಶ್ರೀಮಂತರನ್ನು ಅನುಸರಿಸಿ ಸಾಲ ಸೋಲಗಳನ್ನು ಮಾಡಿ ವಿಜೃಂಭಣೆಗೆ ಆಕರ್ಷಿತರಾಗುವಂಥ ಸಂದರ್ಭ, ಅವರನ್ನು ಈ ಒಂದು ಸಂಕಷ್ಟದಿಂದ ಪಾರು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸಾಮೂಹಿಕ ವಿವಾಹವನ್ನು ಪ್ರಾರಂಭ ಮಾಡಿದರು ಅಂತ ನನ್ನ ಭಾವನೆ. ಬಹುಶಃ ಆ ಕಾಲದಲ್ಲಿ ಜನರು ಬಹಳ ಸಂಕಷ್ಟದಲ್ಲಿದ್ದಂಥ ಸಂದರ್ಭ, ವಿವಾಹಕ್ಕೋಸ್ಕರ ಸಾಲ ಮಾಡುವಂಥದ್ದು ಅವಶ್ಯಕವಾಗಿತ್ತು. ಇದನ್ನು ಶ್ರೀ ಕ್ಷೇತ್ರದಿಂದ ಸಾಮೂಹಿಕ ಉಚಿತ ವಿವಾಹವನ್ನು ಏರ್ಪಡಿಸಿ ಅವರ ಬಾಳಿನಲ್ಲಿ ಬೆಳಕು ಕೊಡುವಂಥ ವ್ಯವಸ್ಥೆಗೆ ಪೂಜ್ಯ ಕಾವಂದರು ಪ್ರಾರಂಭವನ್ನು ಮಾಡಿದರು. ವಿವಾಹ ಆ ಸಂದರ್ಭದಲ್ಲಿ ಬಹಳ ಒಂದು ಕಷ್ಟದಾಯಕವಾದಂಥ ಪರಿಸ್ಥಿತಿಯಲ್ಲಿ ಇತ್ತು. ಇವತ್ತಿಗೂ ಆ ಕಾಲಕ್ಕೂ ಹೋಲಿಸಿದರೆ ಇವತ್ತಿನ ಪರಿಸ್ಥಿತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದಿಂದ ಉಚಿತವಾಗಿ ಮಾಡುವಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಧೋತಿಯನ್ನು ನೀಡಿ, ಮದುಮಗಳಿಗೆ ಸೀರೆಯನ್ನು ಕೊಟ್ಟು, ಅವರಿಗೆ ತಾಳಿಯನ್ನು ಕೊಟ್ಟು, ಎಲ್ಲ ವ್ಯವಸ್ಥೆಗಳನ್ನು ಉಚಿತವಾಗಿ ಮಾಡಿ, ಅವರೊಂದಿಗೆ ಬರುವ ಅವರ ಕುಟುಂಬಸ್ಥರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ತಾವು ಮನೆಯಲ್ಲಿ ಯಾವ ರೀತಿ ಒಂದು ವಿಜೃಂಭಣೆಯಿಂದ ಮಾಡ್ತೇವೋ ಅದಕ್ಕಿಂತ ಹೆಚ್ಚು ವಿಜೃಂಭಣೆಯಿಂದ ಇಲ್ಲಿ ಶ್ರೀ ಕ್ಷೇತ್ರದ ವತಿಯಿಂದ ಉಚಿತವಾಗಿ ನಡೆಸಲ್ಪಡ್ತಾ ಇರುವಂಥದ್ದು ನಮಗೆಲ್ಲ ಒಂದು ಸಮಾಜಕ್ಕೆ ಆದರ್ಶಪ್ರಾಯವಾಯಿತು. ಮತ್ತು ಮುಂದಿನ ದಿನಗಳಲ್ಲಿ ಇದು ಸಾಮೂಹಿಕ ವಿವಾಹಗಳು ಸಮಾಜದಲ್ಲಿ ಪಸರಿಸಿ ಸಂಘ ಸಂಸ್ಥೆಗಳು, ದೇವಸ್ಥಾನಗಳು ಮತ್ತಿತರರು ಎಲ್ಲರೂ ಕೂಡ ಇದನ್ನು ಅನುಸರಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಬಂತು. ಆದರೆ ಶ್ರೀ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಿಲ್ಲಿಲ್ಲ. ಬಹಳೊಂದು ಬಹುಶಃ ನಾನು ಭಾವಿಸುವಂಥದ್ದು 13,000ಕ್ಕೂ ಹೆಚ್ಚು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ಕುಟುಂಬಗಳು ತಮ್ಮ ಒಂದು ಪುಣ್ಯದ
ಕಾರ್ಯವನ್ನು ಶ್ರೀ ಕ್ಷೇತ್ರದಲ್ಲಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಶ್ರೀ ಕ್ಷೇತ್ರದಲ್ಲಿ ಬಂದು ಅನೇಕ ಜನ ಇಲ್ಲಿ ಚೌಲ್ಟ್ರಿಗಳಲ್ಲಿ ವಿವಾಹವಾಗಿ ಹೋಗ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಕ್ಷೇತ್ರದ ವತಿಯಿಂದಲೇ ನಡೆಸಲ್ಪಟ್ಟು ಕ್ಷೇತ್ರದಿಂದಲೇ ವಸ್ತ್ರದಾನ ಮತ್ತು ತಾಳಿ ಪ್ರಸಾದವನ್ನು ಕೊಟ್ಟು ಆ ಪ್ರಸಾದವನ್ನು ಸ್ವೀಕರಿಸಿ ಆ ಕ್ಷೇತ್ರದ ವತಿಯಿಂದ ಆಗುವಂಥ ವಿವಾಹ ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದು ಮಹತ್ತರವಾದ ಘಟ್ಟ ಅಂತ ನಾನು ಭಾವಿಸ್ತೇನೆ. ಈ ಒಂದು ವಿವಾಹ ಅನ್ನುವಂಥದ್ದು ಜೀವನದಲ್ಲಿ ಒಂದು ಬದಲಾವಣೆಯ ಪರ್ವ. ಈ ಬದಲಾವಣೆಯ ಪರ್ವವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಒಂದು ಪುಣ್ಯ ನೆಲದಲ್ಲಿ ಕಾವಂದರ ಕೈಯಿಂದ, ಅವರ ಪತ್ನಿಯವರ ಕೈಯಿಂದ ತಾಳಿಯನ್ನು, ವಸ್ತ್ರವನ್ನು ಸ್ವೀಕರಿಸಿ ಆ ಒಂದು ಪವಿತ್ರವಾದ ದಿನವನ್ನು, ಪವಿತ್ರವಾದ ಒಂದು ಕೆಲಸವನ್ನು ನಿರ್ವಹಿಸುವಂಥದ್ದು ತಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಭಾಳ ಪುಣ್ಯ ಕಾರ್ಯಕ್ರಮ ಮತ್ತು ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ತಮ್ಮ ಮೇಲೆ ಖಂಡಿತ ಇದೆ ಅಂತ ನಾನು ಭಾವಿಸ್ತೇನೆ. ಶ್ರೀ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾವೆ. ಶ್ರೀ ಕ್ಷೇತ್ರದ ಕಾವಂದರಿಗೆ ಬಡವರ ಈ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕಂಡು ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥ ಈ ಒಂದು ಮಹಾದಾಸೆ ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು ಶ್ರೀ ಕ್ಷೇತ್ರದ ಪರಂಪರೆಗೆ ಒಂದು ಉತ್ತಮ ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಸಂದರ್ಭ ಪಾಲ್ಗೊಂಡಂಥ ಎಲ್ಲ ವಧುವರರಿಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಶುಭಾಶಯಗಳನ್ನು ಕೂಡ ಸಲ್ಲಿಸಿಕೊಂಡು ಇನ್ನೂ ಅನೇಕ ವರ್ಷಗಳ ಕಾಲ ನಡೀಲಿಕ್ಕೆ ಇರುವಂಥ ಈ ಕಾರ್ಯಕ್ರಮ ನಾವೆಲ್ಲ ಇಲ್ಲಿ ಭಾಗವಹಿಸಿ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂಥ ಸಂದರ್ಭ. ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಶುಭವನ್ನು ಹಾರೈಸಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಯಾವುದೇ ರಾಶಿ ನಕ್ಷತ್ರಗಳ ದೋಷವನ್ನು ನಿವಾರಿಸುವ ಸುಮುಹೂರ್ತ ಗೋಧೂಳಿ ಲಗ್ನ ಇನ್ನೇನು ಎದುರಾಗ್ತಾ ಇದೆ. ಹಾಗಾಗಿ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ದಾನಿಗಳು ಮಾಂಗಲ್ಯ ವಿತರಣೆ ಕಾರ್ಯಕ್ರಮಕ್ಕೆ ಅಣಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪೂಜ್ಯ ಕಾವಂದರ ದಿವ್ಯ ಹಸ್ತದ ಸ್ಪರ್ಶ ಹಾಗೂ ಅನುಗ್ರಹದಿಂದ 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದ ಜೋಡಿಗಳಿಗೆ ಮಾಂಗಲ್ಯ ವಿತರಣೆ. ಶೋಭಾನೆಯ ಹಾಡುಗಳ ಮೂಲಕ ಈ ಮಾಂಗಲ್ಯ ವಿತರಣಾ ಸಮಾರಂಭಕ್ಕೆ ಇನ್ನಷ್ಟು ಮೆರುಗನ್ನು ಪ್ರಾರಂಭಿಸಬೇಕು ಅಂತ ಹೇಳುತ್ತಾ ಪರಮಪೂಜ್ಯ ಕಾವಂದರು ವಿಶೇಷ 13,100ನೇ ಜೋಡಿ ಮಹಾದೇವಸ್ವಾಮಿ ಕೆ ಮಳವಳ್ಳಿ ಗ್ರಾಮಾಭಿವೃದ್ಧಿ ಯೋಜನೆಯ ಅಕೌಂಟ್ಸ್ ಮ್ಯಾನೇಜರ್ ಹಾಗೂ ಉಷಾ ರಘು ಮಗೇರ ಶಿರಸಿ ಗ್ರಾಮಾಭಿವೃದ್ಧಿ ಯೋಜನೆ ಧಾರವಾಡದ ಅಸಿಸ್ಟೆಂಟ್ ಮ್ಯಾನೇಜರ್. ಈ ಜೋಡಿಗಳು ಧರ್ಮಸ್ಥಳದಲ್ಲಿ ತಮ್ಮ ದಾಂಪತ್ಯ ಜೀವನದ ಮೊದಲ ಹೆಜ್ಜೆಯನ್ನು ಹಾಕಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿದರು. ಪೂಜ್ಯ ಹೆಗ್ಗಡೆಯವರ ದಿವ್ಯ ಆಶೀರ್ವಾದದ ಜೊತೆಗೆ ಈ ಜೋಡಿಗೆ ಮಾಂಗಲ್ಯ ವಿತರಣೆಯ ಸೌಭಾಗ್ಯ ದೊರಕಿದೆ. ಹಾಗೆ ಪೂಜ್ಯ ಹೆಗ್ಗಡೆಯವರ ಸಂಸ್ಪರ್ಶದಿಂದ ಈ ದಿವ್ಯವಾದಂತಹ ಮಾಂಗಲ್ಯಕ್ಕೆ ವಿಶೇಷವಾದಂಥ ಶಕ್ತಿ ಅನುಗ್ರಹಗಳು ಲಭಿಸಿದೆ. ಮತ್ತು ಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು, ಶ್ರೀ ಹರೀಶ್ ಕುಮಾರ್ ಅವರು, ಶ್ರೀ ಹರ್ಷೇಂದ್ರ ಕುಮಾರ್ ಅವರು, ಶ್ರೀಮತಿ ಶ್ರದ್ಧಾ ಅಮಿತ್ರವರು ಈ ಮಾಂಗಲ್ಯ ವಿತರಣಾ ಕಾರ್ಯಕ್ರಮವನ್ನು ದಾನಿಗಳ ಜೊತೆಗೆ ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸೋ
ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶ್ವ ಪ್ರಸಿದ್ಧವಾದಂತಹ, ವಿಶ್ವಕ್ಕೆ ಆದರ್ಶವಾದಂತಹ, ಜಗತ್ತು ಪರಿಕಲ್ಪನೆ ಮಾಡದಿರುವಂಥ ಒಂದು ಸಾಮಾಜಿಕ ಕಾರ್ಯ ಅಂತ ಹೇಳಿದರೆ ಉಚಿತ ಸಾಮೂಹಿಕ ವಿವಾಹ. ಯಾರ ಕಲ್ಪನೆಗೂ ನಿಲುಕದ್ದು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕಲ್ಪನೆಗೆ ಕಂಡು 54 ಸಂವತ್ಸರಗಳ ಅವಿಚ್ಛಿನ್ನವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಉಚಿತ ಸಾಮೂಹಿಕ ವಿವಾಹ ನಡೀತಾ ಇದೆ. ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಜನಜೀವನದ ಬಡತನದ ಬೇಗೆ, ಹಾಗೆ ಮದುವೆಯ ಸಂಭ್ರಮಕ್ಕೆ ಮಾಡುವ ಖರ್ಚುಗಳನ್ನು ಸಾಲ ಶೂಲ ಮಾಡಿ ಅದರಿಂದ ತೊಂದರೆಗಾದಂಥ ಕುಟುಂಬದ ಭಾವನೆಗಳಿಗೆ ಒತ್ತನ್ನು ಕೊಟ್ಟು ಇದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕು ಅಂತೇಳುವಂಥ ಕಲ್ಪನೆಯನ್ನು ಕಂಡುಕೊಂಡವರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. 13,100 ಜೋಡಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದ ಜೊತೆಗೆ ಪರಮಪೂಜ್ಯ ಹೆಗ್ಗಡೆಯವರ ಸಂಪೂರ್ಣ ಆಶೀರ್ವಾದದ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ವಿಶೇಷ ಅಂತೇಳಿದರೆ ಇದು ಕೇವಲ ಒಂದು ಪೀಳಿಗೆಗೆ ಮಾತ್ರ ಅಲ್ಲ. 1972ರಲ್ಲಿ ವಿವಾಹವಾದಂಥ ಜೋಡಿ ಒಂದಷ್ಟು ವರ್ಷಗಳ ಮೇಲೆ ಅವರ ಮಕ್ಕಳಿಗೆ ಇದೇ ಸಮಾರಂಭದಲ್ಲಿ ವಿವಾಹವಾಗಿದೆ. 3ನೆಯ ಪೀಳಿಗೆಗೂ ಕೂಡ ಇದೇ ಸಾಮೂಹಿಕ ವಿವಾಹದಲ್ಲಿ ವಿವಾಹವಾಗಿರುವಂಥದ್ದು ಒಂದು ಆದರ್ಶನೀಯ ಕಾರ್ಯಕ್ರಮ. ಅಂತಹ ಸಮಾಜಮುಖಿ ಕಾರ್ಯಕ್ರಮದ ವಿಶೇಷ ಕಲ್ಪನೆಯ ಜೊತೆಗೆ ಇದರ ಹಿಂದೆ ಯಾವುದೇ ಸಂಪ್ರದಾಯಗಳಿಗೆ ಕೊರತೆ ಆಗದ ರೀತಿಯಲ್ಲಿ, ಸಂಭ್ರಮಕ್ಕೆ ಕೊರತೆ ಆಗದ ರೀತಿಯಲ್ಲಿ, ಮದುವೆ ಅಂತ ಹೇಳುವಂಥ ಕಲ್ಪನೆಗೆ ಬೇಕಾದಂಥ ವಾದ್ಯ, ಅಲಂಕಾರ, ಹೋಮ ಹವನಗಳು, ಜೊತೆಗೆ ಅವರವರ ಕ್ರಮದ ಅನುಷ್ಠಾನಗಳಿಗೆ ತೊಂದರೆಯಾಗದ ರೀತಿಯಲ್ಲಿ, ಅವರ ಸಂಪ್ರದಾಯಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಆಗಿರುವಂಥದ್ದು ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾದರಿ ಕಾರ್ಯಕ್ರಮಗಳು. ಕ್ಷೇತ್ರ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೂ ಕೂಡ ಅದಕ್ಕೊಂದು ಹೊಸತಾದ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿರುವಂಥದ್ದು ಇದು ವಿಶೇಷ. ಅಂತಹ 54ನೇ ವರ್ಷದ ಉಚಿತ ಸಾಮೂಹಿಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಾಮೂಹಿಕ ವಿವಾಹದ ಈ ಎಲ್ಲ ಯಶಸ್ಸಿನ ಹಿಂದೆ ಪೂಜ್ಯ ಹೆಗ್ಗಡೆಯವರ ಕುಟುಂಬದ ಸದಸ್ಯರು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಈ ಒಂದು ವಿವಾಹ ಕಾರ್ಯಕ್ರಮಕ್ಕೆ ಸಂಪ್ರದಾಯಗಳ ಮೂಲಕ, ಶೋಭಾನ ಹಾಡುಗಳ ಮೂಲಕ, ಆರತಿಯ ಮೂಲಕ ಈ ಎಲ್ಲ ಮಂಗಲ ದ್ರವ್ಯಗಳನ್ನು ನೂತನ ವಧುವರರಿಗೆ ನೀಡುವ ಮೂಲಕ ಎಲ್ಲಿಯೂ ಚ್ಯುತಿಯಾಗದ ರೀತಿಯಲ್ಲಿ, ಹೆಚ್ಚು ಹೆಮ್ಮೆ ಗೌರವ ಬರುವ ರೀತಿಯಲ್ಲಿ ಜೋಡಿಸಿಕೊಂಡದ್ದು ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರ ಕಲ್ಪನೆ. ಅದೊಂದು ಅನುಸರಣೀಯ ಹಾಗೂ ಅನುಕರಣೀಯ ಅಂತಹ ವಿಶಿಷ್ಟ ಕಲ್ಪನೆಯಿಂದ ನಡೆದುಕೊಂಡು ಬರ್ತಾ ಇದೆ. ಶ್ರೀ ಹರ್ಷೇಂದ್ರ ಕುಮಾರ್ರವರು ಈ ವ್ಯವಸ್ಥೆಯ ಬಗ್ಗೆ ಬಹಳ ಅಚ್ಚುಕಟ್ಟುತನದಿಂದ, ಎಲ್ಲಿಯೂ ವ್ಯವಸ್ಥೆಗೆ ಲೋಪ ಆಗದ ರೀತಿಯಲ್ಲಿ ಶಿಸ್ತಿನಿಂದ ಬಂದಿರುವಂತಹ ವಧುವರರಿಗೆ, ಮಧುಮಕ್ಕಳಿಗೆ, ಅವರ ಕುಟುಂಬಸ್ಥರಿಗೆ ಬಹಳ ವಿಶ್ರಾಂತ ಮನಸ್ಥಿತಿ ಬರುವ ರೀತಿಯಲ್ಲಿ, ಸಂಭ್ರಮಿಸುವ ರೀತಿಯಲ್ಲಿ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟವರು ಶ್ರೀ ಹರ್ಷೇಂದ್ರ ಕುಮಾರ್ರವರು. ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಭಾಳ ಪ್ರೀತಿಯಿಂದ ಈ ಸಂಪ್ರದಾಯದ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇಡೀ ಕುಟುಂಬದ ಸದಸ್ಯರು ಇದನ್ನು ಮನೆಯ ಮದುವೆಯ ರೀತಿಯಲ್ಲಿ ಸಂಭ್ರಮಿಸ್ತಾರೆ, ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂತಹ 54ನೇ ವರ್ಷದ ಈ ಉಚಿತ ಸಾಮೂಹಿಕ ವಿವಾಹದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಂಗಲ್ಯ ವಿತರಣೆಯ ಕಾರ್ಯಕ್ರಮಗಳು, ಹಾರ ವಿನಿಮಯದ ಸುಮುಹೂರ್ತ ಒದಗಿ ಬರಲಿಕ್ಕಿದೆ. ಮಂಜುನಾಥ ಸ್ವಾಮಿಯ ಹಾಗೂ ಧರ್ಮದೇವತೆಗಳ, ಅಣ್ಣಪ್ಪ ಸ್ವಾಮಿಯ, ಮಹಾಗಣಪತಿ ದೇವರ ಎಲ್ಲ ದೈವದೇವರುಗಳ ವಿಶೇಷ ಅನುಗ್ರಹದ ಜೊತೆಗೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸಂಪೂರ್ಣ ಆಶೀರ್ವಾದದ ಕಾರ್ಯಕ್ರಮ ಮತ್ತು ಈ ಮೆರಗು ಸಿಗುವಂಥದ್ದು ಧರ್ಮಸ್ಥಳದ ಈ ಕಾರ್ಯಕ್ರಮದಲ್ಲಿ ಮಾತ್ರ. ಅಂತಹ ಕ್ಷಣಕ್ಕೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ. ಮಂಗಳ ವಾದ್ಯಗಳ ಜೊತೆಗೆ
ಈ ಶುಭ ಮುಹೂರ್ತದ ಬಳಿಗೆ ಸಾಗ್ತಾ ಇದ್ದೇವೆ. ಮಂಗಳವಾದ್ಯ ವೇದಿಕೆಯಿಂದ ಋತ್ವಿಜರು ವೇದಘೋಷವನ್ನು ಕೂಡ ಪ್ರಾರಂಭ ಮಾಡುತ್ತಾರೆ. ಸೂಚನೆಗಳು ತಿಳಿಸಿದ ಹಾಗೆ ವರ ಮದುಮಗ ವೇದಿಕೆಯ ಕಡೆಗೆ ಮುಖವನ್ನು ಮಾಡಬೇಕು, ಪೂರ್ವಾಭಿಮುಖವಾಗಿರಬೇಕು. ವಧು ಪಶ್ಚಿಮಾಭಿಮುಖವಾಗಿ ದೇವಸ್ಥಾನದ ಕಡೆಗೆ ಮುಖ ಮಾಡಿ ಎದುರು ಬದುರಾಗಿ ನಿಲ್ಲಬೇಕು. ವೇದಿಕೆಯಿಂದ ಋತ್ವಿಜರ ಸೂಚನೆಗಳು ಬಂದ ಬಳಿಕ ಈ ಮಾಂಗಲ್ಯ ಹಾರ ವಿನಿಮಯ ಮತ್ತು ಮಾಂಗಲ್ಯ ಧಾರಣೆಯ ಕಾರ್ಯಕ್ರಮ ಶುಭ ಮುಹೂರ್ತ ಒದಗಿ ಬರಲಿಕ್ಕಿದೆ. ಅಲಂಕರಿಸಿದರು ಪದ್ಮಾವತಿಯ, ಅಲಂಕರಿಸಿದರು ಪದ್ಮಾವತಿಯ. ಸಖಿಯರೆಲ್ಲರೂ ಕೂಡಿ ಪಾಡಿ ಅಲಂಕರಿಸಿದರು ಪದ್ಮಾವತಿಯ, ಅಲಂಕರಿಸಿದರು ಪದ್ಮಾವತಿಯ. ಮುತ್ತು ಮೋರಿಗೆ ತಕ್ಕ ಮುಗುರ ಬಲಕಿಟ್ಟು, ಮುದ್ದು ಮೋರಿಗೆ ತಕ್ಕ ಮುಗುರ ಬಲಕಿಟ್ಟು, ವಜ್ರಧರಳು ಮೂಗಿಗಿಟ್ಟು ನೀರೆಗೆ ವಧುವಿಗೆ, ವಜ್ರಧರಳು ಮೂಗಿಗಿಟ್ಟು ನೀರೆಗೆ ವಧುವಿಗೆ. ಅಲಂಕರಿಸಿದರು ಪದ್ಮಾವತಿಯ, ಅಲಂಕರಿಸಿದರು ಪದ್ಮಾವತಿಯ. ದಿವ್ಯಕೀರ್ತಿ ಮುಂಗುರುಳು ಮುತ್ತಿನ ವೈತಲೆಯ ಬೊಟ್ಟು, ದಿವ್ಯಕೀರ್ತಿ ಮುಂಗುರುಳು ಮುತ್ತಿನ ವೈತಲೆಯ ಬೊಟ್ಟು, ಪದ್ಮಧೂವಿನ ಕುಬುಸ ತೊಡಿಸಿ ನೀರೆಗೆ ವಧುವಿಗೆ, ಪದ್ಮಧೂವಿನ ಕುಬುಸ ತೊಡಿಸಿ ನೀರೆಗೆ ವಧುವಿಗೆ. ಅಲಂಕರಿಸಿದರು ಪದ್ಮಾವತಿಯ, ಅಲಂಕರಿಸಿದರು ಪದ್ಮಾವತಿಯ. ಸಣ್ಣ ಮುತ್ತಿನ ವಾಲೆ ಸರಪಳಿ ಚಲ ಕೊಂಬು ಕೊರಳಲಿ, ಸಣ್ಣ ಮುತ್ತಿನ ವಾಲೆ ಸರಪಳಿ ಚಲ ಕೊಂಬು ಕೊರಳಲಿ, ಚಿನ್ನದ ಮೋಹನ ಮಾಲೆ ನೀರೆಗೆ ವಧುವಿಗೆ, ಚಿನ್ನದ ಮೋಹನ ಮಾಲೆ ನೀರೆಗೆ ವಧುವಿಗೆ. ಅಲಂಕರಿಸಿದರು ಪದ್ಮಾವತಿಯ, ಅಲಂಕರಿಸಿದರು
ಅಲಂಕರಿಸಿದರು ಅಲಂಕರಿಸಿದರು ಪದ್ಮಾವತಿಯ. ಋತ್ವಿಜರು ವೇದಘೋಷಗಳನ್ನು ಪ್ರಾರಂಭ ಮಾಡ್ತಾರೆ, ಸೂಚನೆಯನ್ನು ಕೊಡ್ತಾರೆ ಹಾರ ವಿನಿಮಯ ಮತ್ತು ಮಾಂಗಲ್ಯ ಧಾರಣೆಗೆ. ಋತ್ವಿಜರಿಂದ ವೇದಘೋಷ. ಭ್ಯೋ ನಮಃ ಹರಿ ಓಂ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮಃ ಆಶಿನೇಭ್ಯಃ ಯಜಾಮದೇವಾನ್ಯದಿ ಶಕ್ನವಾ ಮಮಾಜ್ಯಾಯ ಸಶ್ಯಂ ಸಮಾವೃಕ್ಷಿದೇವಾಃ ಸರ್ವೇಭ್ಯೋ ದೇವೇಭ್ಯೋ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಾವಿತ್ರ್ಯಾವತು ದೇವೀಂ ವಾಚಾಮಜನಯಂತ ದೇವಾಸ್ತಾಂ ವಿಶ್ವರೂಪ ಪಶವೋ ವದಂತಿ ಸಾ ನೋ ಮಂದ್ರೇಶಮೂರ್ಜಂದುಹಾನಾಧೇನುರ್ವಾಗಸ್ಮಾನುಪಸುಷ್ಟುತೈತೋ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಘ್ರಿಯುಗಂ ಸ್ಮರಾಮಿ. ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು ಉತ್ತರೇ ಕರ್ಮಣ್ಯವಿಘ್ನಮಸ್ತು ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಿರತಂ ಗುರುಗಣೇಶಾದೀನ್ ಪ್ರಾರ್ಥಯಿಷ್ಯೆ. ಓಂ ಗುರುಬ್ರಹ್ಮ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯೇಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀಮನ್ಮಹಾಗಣಪತಯೇ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನೀಲಕಂಠ ನಮೋಸ್ತುತೆ. ಓಂ ಶ್ರೀ ಮಂಜುನಾಥೇಶ್ವರಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಲಕ್ಷ್ಮೀರ್ಯಸ್ಯ ಪರಿಗ್ರಹಃ ಕಮಲಭೂಸೂನುರ್ಗರುತ್ಮಾನ್ ರತಃ ಪೌತ್ರಶ್ಚಂದ್ರವಿಭೂಷಣಃ ಸುರಗುರುಶೇಷಶ್ಚ ಶಯ್ಯಾ ಪುನಃ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯಕುಟುಂಬಪಾಲನಪರಃ ಕುರ್ಯಾದ್ಧರಿರ್ಮಂಗಲಂ. ಸುಮುಹೂರ್ತಾಃ ಸಾವಧಾನ ಸುಲಗ್ನಾಃ ಸಾವಧಾನ. ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಬ್ರಹ್ಮಾ ವಾಯುಗಿರೀಶ ಶೇಷ ಗರುಡಾ ದೇವೇಂದ್ರ ಕಾಮೋ ಗುರುಃ. ಚಂದ್ರಾರ್ಕೌ ವರುಣಾನಲೌ ಮನುಯಮೋ ವಿತ್ತೇಶ ವಿಘ್ನೇಶ್ವರೋ. ನಾಸತ್ಯೋ ನಿರ್ರತಿರ್ಮರುದ್ಗಣಯುತಾಃ ಪರ್ಜನ್ಯಮಿತ್ರಾದಯಃ. ಸರ್ವಿಕಾಸುರಪುಂಗವಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಸುಮುಹೂರ್ತಾಃ ಸಾವಧಾನ ಸುಲಗ್ನಾಃ ಸಾವಧಾನ. ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಮಾಲ್ಯಾಧಾರಣ ಕಾಲಃ ಮುಹೂರ್ತಃ ಹಾರ ವಿನಿಮಯವನ್ನು ಮಾಡಿಕೊಳ್ಬೇಕು. ಮಾಂಗಲ್ಯ ಧಾರಣೆಯ ಸುಮುಹೂರ್ತ ಋತ್ವಿಜರು ಘೋಷಣೆ ಮಾಡಿದ್ದಾರೆ. ಮಂಗಲವಾದಿ ಮಾಂಗಲ್ಯ ಧಾರಣೆ ಮಾಲೆ ವಿನಿಮಯ ಮಾಡಿಕೊಳ್ಳಿ. ಓಂ ವಿಶ್ವಾಮಿತ್ರ ಪರಾಶರೋಗಸ್ಯ ಕುಲಸ್ಯ ಕ್ರತುಃ ಧೀಮಾನಿತ್ರಿಮರೀಚಿಕೌ
वत्सपुलः शक्तिर्वसिष्ठोऽङ्गिराः माण्डव्योजमदग्निगौतमभरद्वाजादयस्तापसाः श्रीमद्विष्णुपदाम्बुजैकशरणा कुर्वन्तु नो ಮಾಂಗಲ್ಯ ಧಾರಣೆಯನ್ನು ಮಾಡಬೇಕು. ಮಾಂಗಲ್ಯ ಧಾರಣೆಯನ್ನು ಮಾಡಿಕೊಂಡು ಎಲ್ಲ ಕುಟುಂಬಸ್ಥರು ಆಶೀರ್ವಾದಗಳನ್ನು ಅಕ್ಷತೆಯ ಸಿಂಚನಗಳ ಮೂಲಕ ಮಾಡ್ತಾರೆ. मम जीवन हेतुना कंठे बध्नामि सुभगे संजीव शरदशरदो आदित्यादि नवग्रह शुभकरः मेषादयो राजयो नक्षत्राणि तयोगकाश्चतुर्दयस्तदेवता सद्गणाः मासाभ्याऋतवस्तदैव दिवसा सन्ध्यास्तदा रात्रयः सर्वे स्थावरजङ्गमा प्रतिदिनं कुर्वन्तु नो मङ्गलम् सुमुहूर्तः सावधाना सुलग्ना सावधाना श्रीलक्ष्मीनारायणध्याना सावधाना तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे देङ्गीभूतं वदामि मङ्गलं भगवान् विष्णुर्मङ्गलं मधुसूदनः मङ्गलं देवकी पुत्रो मङ्गलं गरुडध्वजः जन्यो दुरितानि भयानि च शान्तिरस्तु शुभं दासो ग्रहा कुर्वन्तु मङ्गलम् ನಿಮ್ಮೆಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಕೊಳ್ಬೇಕು. ನಿಮ್ಮ ನಿಮ್ಮ ಸಂಪ್ರದಾಯದ ರೀತಿಯಲ್ಲಿ ವಿಧಿವಿಧಾನಗಳನ್ನು ಮಾಡಿಕೊಳ್ಬೇಕು. ನಿಮ್ಮ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ಶೋಭಾನ ಹಾಡುಗಳ ಮೂಲಕ ವಧುವರರಿಗೆ ಆರತಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಶೋಭಾನ ಹಾಡಿನ ಜೊತೆಗೆ ವಧುವರರಿಗೆ ಆರತಿ ಕಾರ್ಯಕ್ರಮ. ಹಸೆ ಮನೆಯ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಹಸೆ ಮನೆಯ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ಹಸೆ ಮನೆಯ ನವವಧುವರರಿಗೆ ಹರಸುತ್ತಗೈಯುವ ಮಾಣಿಕ್ಯದಾರತಿ. ರತ್ನದಾರತಿ ಮಾಣಿಕ್ಯದಾರತಿ ಚೆಲ್ವ ಮುತ್ತಿನಾರತಿ ನವರತ್ನ
ಹಲೋ. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದಿವ್ಯವಾದಂಥ ಸನ್ನಿಧಿಯಲ್ಲಿ ಮಂಜುನಾಥ ಸ್ವಾಮಿಯ ಸಮ್ಮುಖದಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಸಮ್ಮುಖದಲ್ಲಿ ದಾಂಪತ್ಯ ದೀಕ್ಷೆಯ ಕ್ರಮವನ್ನು ನಾವೆಲ್ಲ ನೆರವೇರಿಸಿಕೊಳ್ಳಿಕ್ಕಿದ್ದೇವೆ. ಶ್ರೀ ಸುನೀಲ್ ಪಂಡಿತ್ರವರು ಇದನ್ನು ವಾಚಿಸಲಿಕ್ಕಿದ್ದಾರೆ. ಎಲ್ಲ ವಧುವರರು ಎದ್ದು ನಿಂತು ತಮ್ಮ ಬಲಗೈಯನ್ನು ಮುಂದೆ ಚಾಚಿ ದಾಂಪತ್ಯ ದೀಕ್ಷೆಯನ್ನು ತಗೊಳ್ಬೇಕು. ಎಲ್ಲ ವಧುವರರು ತಮ್ಮ ಬಲಗೈಯನ್ನು ಮುಂದೆ ಚಾಚಬೇಕು ಅಂತೇಳಿ ವಿನಂತಿಸ್ತಿದ್ದೇನೆ. ಎಲ್ಲರಿಗೆ ಒಂದು ಸೂಚನೆ, ದಯಮಾಡಿ ಕೇಳಿಸ್ಕೊಳ್ಬೇಕು. ಕುಟುಂಬಸ್ಥರೆಲ್ಲ ತಮ್ಮ ಏನು ಪದ್ಧತಿಗಳಿದ್ದಾವೆ ಅದನ್ನು ದಯಮಾಡಿ 1-2 ನಿಮಿಷದ ನಂತರದಲ್ಲಿ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ವಧುವರರು ಕೂಡ ಅಮೃತವರ್ಷಿಣಿಯ ಸಭಾಮಂಟಪದಲ್ಲಿ ಅಗ್ನಿಹೋಮ ನಾವೀಗ ಮಾಡಿದ್ದೇವೆ. ಅದೇ ರೀತಿಯಾಗಿ ಪೂಜ್ಯ ಕಾವಂದ್ರೆಯಲ್ಲಿದ್ದಾರೆ, ಹೆಗ್ಗಡೆಯವರಿದ್ದಾರೆ, ಅವರ ಮಧ್ಯಭಾಗದಲ್ಲಿ ತಾವಿದ್ದೀರಿ. ವೇದಿಕೆಯ ಮಧ್ಯಭಾಗದಲ್ಲಿರುವವರು, ಈ ಬಲಭಾಗದಲ್ಲಿರುವವರು ಎಲ್ಲರೂ ಒಂದೇ ಬದಿಗೆ ಮುಖ ಮಾಡಬೇಕು. ತಮ್ಮ ಬಲಗೈಯನ್ನು ಮುಂದೆ ಚಾಚಬೇಕು. ವಧುವರರಿಬ್ಬರೂ ಕೂಡ ಬಲಗೈಯನ್ನು ಮುಂದೆ ಚಾಚಬೇಕು. ಮೊದಲನೇದಾಗಿ ಕ್ಷೇತ್ರದ ಅಧಿದೇವನಾದ ಮಂಜುನಾಥ ಸ್ವಾಮಿಗೆ ಮನಸ್ಸಲ್ಲೇ ಒಂದು ಸ್ಮರಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕ್ಷೇತ್ರದ ಅಧಿದೇವನಾದ ಮಂಜುನಾಥ ಸ್ವಾಮಿಗೂ ಹಾಗೂ ಸ್ಥಳ ದೈವ ಸಾನ್ನಿಧ್ಯಗಳಿಗೆ ನಮಸ್ಕಾರಗಳನ್ನು ಮಾಡಿ, ನಿಮ್ಮ ಕುಲದೇವರನ್ನು, ಇಷ್ಟದೇವರನ್ನು, ಗುರುಗಳನ್ನು ಸ್ಮರಣೆಯನ್ನು ಮಾಡಿ, ನಿಮ್ಮ ಮಾತಾಪಿತೃಗಳನ್ನು ಸ್ಮರಣೆಯನ್ನು ಮಾಡಿಕೊಂಡು ಈಗ ನಾವು ಹೇಳುವಂತಹ ಒಂದು ಪ್ರಮಾಣ ವಚನವನ್ನು ಅದನ್ನು ಪುನರುಚ್ಚರಿಸಬೇಕು ಅಂಥೇಳಿ ವಧುವರರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ತಮ್ಮ ಇಷ್ಟದೇವರನ್ನು, ಕುಲದೇವರನ್ನು, ಸ್ಥಳ ಸಾನ್ನಿಧ್ಯದ ದೈವ ದೇವರುಗಳನ್ನು ಸ್ಮರಣೆಯನ್ನು ಮಾಡಿ, ಗುರು ಹಿರಿಯರನ್ನು ಸ್ಮರಣೆಯನ್ನು ಮಾಡಿಕೊಂಡು ಈಗ ನಾವು ಹೇಳುವಂತಹ ಪ್ರಮಾಣ ವಚನವನ್ನು ಪಾಲನೆಯನ್ನು ಮಾಡಬೇಕು ಅಥವಾ ಅದನ್ನು ಪುನರುಚ್ಚರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರದಲ್ಲಿ ಇಂದು ಮಂಗಲ ಮುಹೂರ್ತದಲ್ಲಿ ವಧುವರರಾಗಿ ಪವಿತ್ರ ಬಾಂಧವ್ಯವನ್ನು ಹೊಂದಿರುವ ನಾವು ಮುಂದೆ ಜೀವನದುದ್ದಕ್ಕೂ ಧರ್ಮ ಅರ್ಥ ಕಾಮಗಳಲ್ಲಿ ಸಹಚರರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ವಂಚನೆ ಮಾಡದೆ ಯಾವುದೇ ದುರಭ್ಯಾಸಗಳಿಗೂ ತುತ್ತಾಗದೆ ಬದುಕುತ್ತೇವೆ ಎಂಬುದಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಪ್ರಮಾಣ ವಚನಬದ್ಧರಾಗುತ್ತಿದ್ದೇವೆ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ನಮಸ್ಕಾರ. ಶ್ರೀ ಕ್ಷೇತ್ರಡು ಇನಿತ ಈ ಎಡ್ಡೆಗಳಿಗೆಡೆ ಮದ್ಮಯೇ ಮದ್ಮಲಾದು ಶುದ್ಧ ಸಂಬಂಧೋ ಪಡೆದು ನನಮಿತ್ತಿಗೆ ಜೀವನೊಡು ಧರ್ಮೊಡು ಸಂಪತ್ತಡು ಸಂಸಾರ ಸುಕೊಟ್ಟು ನಡತೊಂದು ಒರಿಯಗೊರಿ ಪ್ರೀತಿ ವಿಶ್ವಾಸೊಡು ಒಟ್ಟುಗು ನಡತೊಂದು ಓವೇ ದುರಭ್ಯಾಸಗು ಗುರಿಯಾವಂದೆ ಬದುಕುವ ಪಂಡದು ಶ್ರೀ ಮಂಜುನಾಥ ಸ್ವಾಮಿ ದೇವರಡಲ ಪೂಜ್ಯ ಕಾವಂದಿರಡಲ ಪ್ರಮಾಣ ಮಲ್ಪುವ ಬೋಲೋ ಮಂಜುನಾಥ ಸ್ವಾಮಿ ಕೀ ಜೈ. ವಧುವರರು ತಮ್ಮ ತಮ್ಮ ಆಸನಗಳಲ್ಲಿ ಕೂತ್ಕೊಳ್ಳಿ. ನಿಮ್ಮ ವಿಧಿವಿಧಾನಗಳನ್ನು ಮಾಡಿಕೊಳ್ಳೋದಿದ್ರೆ ಮಾಡಿಕೊಳ್ಬೋದು. ಮುಂದೆ ಸಭಾ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದಲ್ಲಿ ಹಸೆಮಣೆಯನ್ನು ಏರಿದ ಎಲ್ಲ ಜೋಡಿಗಳಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಿಮ್ಮ ದಾಂಪತ್ಯ ಜೀವನ ಶ್ರೀ ಮಂಜುನಾಥ ಸ್ವಾಮಿಯ ನಂದಾದೀಪದಂತೆ ಬೆಳಗಲಿ, ಪವಿತ್ರ ನೇತ್ರಾವತಿಯ ಸಲಿಲದಂತೆ ಸರಾಗವಾಗಿ ಹರಿಯಲಿ, ಪೂಜ್ಯ ಹೆಗ್ಗಡೆಯವರ ನಗುವಿನಂತೆ ಎಂದೆಂದಿಗೂ ಸಿಹಿಯಾಗಿರಲಿ. ಎಲ್ಲರಿಗೂ ಕೂಡ ದಾಂಪತ್ಯ ಜೀವನದ ಶುಭಾಶಯಗಳನ್ನು ಕ್ಷೇತ್ರದ ವತಿಯಿಂದ ಕೋರ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯರಿಬ್ಬರು ಆಗಮಿಸಿದ್ದಾರೆ. ಕ್ಷೇತ್ರದ ಜನಪ್ರಿಯ ಶಾಸಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ
ಪರಮ ಭಕ್ತರು, ಕಾವಂದರ ಅಪ್ಪಟ ಅಭಿಮಾನಿಯಾಗಿರುವಂತಹ ಶ್ರೀ ಹರೀಶ್ ಪೂಂಜಾ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಹರೀಶ್ ಪೂಂಜಾ ಇವರಿಗೆ ಮಂಜಣ್ಣ ಇವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹರೀಶ್ ಪೂಂಜಾ ಇವರಿಗೆ ಮಂಜಣ್ಣ ಅವರು ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ, ವಿಧಾನ ಪರಿಷತ್ತಿನ ಸದಸ್ಯರು, ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ಜೊತೆಯಾಗಿರುವವರು ಶ್ರೀಯುತ ಪ್ರತಾಪ್ ಸಿಂಗ್ ನಾಯಕ್ ಅವರು. ಇವರಿಗೂ ಗೌರವಾದವರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಅನಂತ್ ಸ್ವಾಮಿ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಪೂಂಜಾ ಇವರ ಶುಭ ನುಡಿಗಳಿಗಾಗಿ ವೇದಿಕೆ. ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹರ್ಷೇಂದ್ರ ಕುಮಾರ್ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಶ್ರದ್ಧಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರವರು, ಅದೇ ರೀತಿ ಮೆಸ್ಕಾಂನ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರು ಇದ್ದಾರೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಬಂಧುಗಳೇ, 54ನೇ ವರ್ಷದ ಸಾಮೂಹಿಕವಾಗಿರ್ತಕ್ಕಂಥ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ವಧುವರರು ನಮ್ಮ ದಾಂಪತ್ಯ ಜೀವನಕ್ಕೆ ಪ್ರೇರಣೆ ಅಂತ ಹೇಳಿ ಪೂಜ್ಯ ಕಾವಂದರನ್ನು ಮತ್ತು ಮಾತೃಶ್ರೀ ಅಮ್ಮನವರನ್ನು ನೀವು ಪ್ರೇರಣೆಯಾಗಿ ತಗೊಂಡು ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ಅವರ ಪ್ರೇರಣೆ ಮತ್ತು ಅವರ ಆಶೀರ್ವಾದ ಖಂಡಿತ ಇದ್ದೇ ಇದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದರೆ ಪೂಜ್ಯ ಕಾವಂದರು 54 ವರ್ಷದ ಹಿಂದೆ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ವಿವಾಹವನ್ನು ಏರ್ಪಾಡು ಮಾಡುವ ಮೂಲಕ ಇವತ್ತು ಸಾವಿರಾರು ಜನ ಈ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ತಮ್ಮ ದಾಂಪತ್ಯ ಜೀವನಕ್ಕೆ ಮುನ್ನುಡಿಯನ್ನು ನೀಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಪ್ರಾಯಶಃ ಅವರ ಆಶೀರ್ವಾದ, ಅವರ ಪ್ರೇರಣೆ, ಪ್ರಾಯಶಃ ಅವರ ಬದುಕೆ ಇಲ್ಲಿ ಸಾಮೂಹಿಕವಾಗಿ ವಿವಾಹವಾಗಿರ್ತಕ್ಕಂಥ ದಂಪತಿಗಳಿಗೆ ಒಂದು ಪ್ರೇರಣೆ ಅಂತ ನಾನು ಭಾವಿಸಿದ್ದೇನೆ. ಆ ಪ್ರೇರಣೆಯ ಮೂಲಕ ನಿಮ್ಮ ಬದುಕು ಹಸನಾಗಲಿ, ನಿಮ್ಮ ಜೀವನ ಅತ್ಯಂತ ಉತ್ಕೃಷ್ಟವಾಗಿ ನಿಮ್ಮ ಜೀವನ ಬೆಳಗಲಿ. ಮಂಜುನಾಥ ಸ್ವಾಮಿ ಆಶೀರ್ವಾದ, ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರ ಆಶೀರ್ವಾದದ ಮೂಲಕ ನಿಮಗೆ ಒಳ್ಳೆಯದಾಗಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ಶ್ರೀಮನ್ಮಹಾ ತಪೋನಿಧಿಗೆ ನಿಪ ನಿಸ್ವಾರ್ಥ ಸೇವಾ ದುರಂದರನು, ಕೋಮಲವದನ ಸದ್ಗುಣವರಿತ ಶ್ರೀ ವೀರೇಂದ್ರ ಭೂಪಾಲನು, ಮಂಜುನಾಥನ ಕೃಪೆಯ ತಾನಾಗಿ ಮರ್ತ್ಯದಳು ಕಂಜನಾಭನ ತೆರದಿ ಧರ್ಮವಂ ಸಲಹುತ್ತಿರೆ, ರಂಜಿಸಲಿ ಮಂಜುನಾಥನ ಸನ್ನಿಧಿಯ ಧರ್ಮ ಸಾಮ್ರಾಜ್ಯವು. ನರರೊಳಗೆ ಸುರನಂದದಿ ತಾಮೆರೆವ, ಧರೆಗೆ ಮಂಗಳಂ ತರುವ ಕಲ್ಪತರು, ಪರಹಿತವೇ ಪರಮಧರ್ಮವೆಂದು ಸಾರುವ ವೀರೇಂದ್ರ ಹೆಗ್ಗಡೆಯವರ ಅಡಿದಾವರಿಗೆ ವಂದನಂ. ಶ್ರೀ ಧರ್ಮಸ್ಥಳದ ಮಹಾಪ್ರಘಾತದಲ್ಲಿ ಅಧಿರೋಹಣ ಪರ್ವವನ್ನು ಕೈಗೊಂಡಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರತ್ಯಕ್ಷ ಪ್ರತಿನಿಧಿ ಪೂಜ್ಯ ಹೆಗ್ಗಡೆಯವರು 1972ರ ಕಾಲದಲ್ಲಿ ಮದುವೆಗಾಗಿ ಸಾಲ ಮಾಡುವವರು, ವರದಕ್ಷಿಣೆಗಾಗಿ ಆರ್ಥಿಕ ಸಹಾಯವನ್ನು ಬೇಡಿ ಬರುವವರು ಹೆಚ್ಚಾದಾಗ ಮದುವೆಗಳು ಬಡವನ ಬದುಕನ್ನು ಕತ್ತಲೆಗೆ ತಳ್ಳುತ್ತಿದೆ ಎಂದು ಮನಗಂಡಂತಹ ಪೂಜ್ಯರು ಇದಕ್ಕೆ ಶಾಶ್ವತ ಪರಿಹಾರವಾಗಿ ಕಂಡುಕೊಂಡದ್ದು ಇದೇ ಉಚಿತ ಸಾಮೂಹಿಕ ವಿವಾಹ. ಕೇವಲ 88 ಜೋಡಿಗಳಿಂದ ಆರಂಭವಾಗಿ 13,100 ಜೋಡಿಗಳಿಗೆ ಮದುವೆ ಮಾಡಿಸಿದ ಪುಣ್ಯಕೀರ್ತಿ ಪೂಜ್ಯ ಹೆಗ್ಗಡೆಯವರಿಗೆ ಸಲ್ಲುತ್ತದೆ. ಇದೀಗ ಮಾತನಾಡುವ ಮಂಜುನಾಥನ ಮಾತುಗಳಿಗೆ ಕಿವಿಯಾಗುವ ಸಮಯ. ಆಶೀರ್ವಾದದ ನುಡಿಗಳಿಗಾಗಿ ಹೆಗ್ಗಡೆಯವರಿಗೆ ವೇದಿಕೆ.
ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ, ಧರ್ಮದೇವತೆಗಳು ಗಣಪತಿ ಮತ್ತು ಚಂದ್ರನಾಥ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿ, ವೇದಿಕೆಯಲ್ಲಿರುವ ಎಲ್ಲ ಶಾಸಕರಾದ ಶ್ರೀ ಪೂಜಾರವರೇ ಮತ್ತು ಪ್ರತಾಪ್ ಸಿಂಹರೇ ಮತ್ತು ನಮ್ಮ ಮೆಸ್ಕಾಂನ ನಿರ್ದೇಶಕರಾದಂಥ ಹರೀಶ್ ಅವರೇ ಮತ್ತು ನಮ್ಮ ಎಲ್ಲ ಇಲ್ಲಿ ಆಗಮಿಸಿರುವಂಥ ದಾನಿಗಳೇ ಮತ್ತು ನಮ್ಮ ಮುಂದೆ ಈಗ ನೂತನವಾದವರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಭಾಳ ಸಂತೋಷದಿಂದ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದೆ. ಯಾಕೆಂದರೆ ಸುಮಾರು 72ನೇ ಇಸ್ವಿಯಲ್ಲಿ 1972ನೇ ಇಸ್ವಿ ಈ ಮದುವೆ ಪ್ರಾರಂಭ ಆದಾಗ ನಮಗೆ ಭಯ ಇತ್ತು, ಹೇಗೆ ಇದನ್ನು ವ್ಯವಸ್ಥೆ ಮಾಡೋದು ಅಂತ. 2ನೇ ವರ್ಷ ಬಂತು, 484 ಮದುವೆ ಆಯಿತು. 484 ಮದುವೆ ಅಂತಂದರೆ ಇದ್ದ ಬದ್ದ ಜಾಗದಲ್ಲೆಲ್ಲ ಚಪ್ಪರ ಹಾಕಿದೆವು. ನಮ್ಮ ಮಗ ಲಕ್ಕಂಠ ಶೆಟ್ಟರು ಅಂತೇಳಿ ಆಗ ನಮ್ಮ ಸಿಬ್ಬಂದಿಯ ಮುಖ್ಯಸ್ಥರಿದ್ದರು, ಅವರು ನಾವು ಸೇರಿ ಎಲ್ಲಿ ಎಷ್ಟು ಹಾಕಿದ್ರು, ಎಷ್ಟು ಲೆಕ್ಕ ಮಾಡಿದರೂ ಕೂಡ ಜನ ಇನ್ನು ಜಾಗಕ್ಕೆ ಕಡಿಮೆ ಆಗಿದೆ. ಹಾಗೆ 484 ಮದುವೆಗಳನ್ನು ಒಂದೇ ಸಲಕ್ಕೆ ವ್ಯವಸ್ಥೆ ಮಾಡಿದ ಹೆಮ್ಮೆ ನಮ್ಮ ಪಾಲಿಗಿದೆ. ಆ ಬಳಿಕ ಪ್ರತಿ ವರ್ಷವೂ ಕೂಡ ಮದುವೆ ಆಗ್ತಾ ಹೋಯಿತು. ಮತ್ತು ಆ ಸಂದರ್ಭದಲ್ಲಿ ಮದುವೆಗೆ ಭಾಳ ಪ್ರಾಶಸ್ತ್ಯ ಇದೆ, ಬಡತನ ಇತ್ತು ಸಮಾಜದಲ್ಲಿ. ಈಗ ಬಡತನವೂ ದೂರ ಆಗಿದೆ ಮತ್ತು ಅನೇಕ ರೀತಿಯಿಂದ ವ್ಯತ್ಯಾಸಗಳಾಗಿದೆ ಸಮಾಜದಲ್ಲಿ. ಈ ಎಲ್ಲ ಕಾರಣದಿಂದಾಗಿ ಈಗ ಮದುವೆಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಮತ್ತೊಂದು ನಾವು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತಂದರೆ, ಬೇರೆ ಕಡೆ ಮದುವೆ ಆದಾಗ ಅವರು ಬಂದು ಇಲ್ಲಿ ಕೇಳಿದ್ರು ತಾಳಿ ಕೊಡಿರಿ ಸ್ವಾಮಿ ಅಂತ. ನಾವು ಭಾಳ ಸಂತೋಷದಿಂದ ತಾಳಿ ಕೊಟ್ವಿ. ಮೊನ್ನೆ 1,000 ಮದುವೆ ಆಯಿತು ಒಂದು ಕಡೆ, ನಾವು 600ವರೆಗೆ ತಾಳಿಯನ್ನು ಹೇಗೋ ಮಾಡಿ ತಯಾರು ಮಾಡಿ ಕೊಟ್ಟೆವು ನಾವು. ಅಂದರೆ ಇಲ್ಲಿಂದ ತಾಳಿ ಕೊಂಡು ಹೋಗಿ ಧರ್ಮಸ್ಥಳದಿಂದ ತಾಳಿ ಬಂದಿದ್ದ ನಾವು ಮಾಡ್ತೇವೆ ಅಂತಂದಾಗ ಜನ ಏನು ತಿಳ್ಕೊಂಡ್ರು, ಧರ್ಮಸ್ಥಳದಿಂದ ಪ್ರಸಾದ ಬರ್ತದೆ, ನಾವು ಇಲ್ಲಿ ಆಗಿಬಿಡೋಣ ಅಂತೇಳಿ ಹೋಗಿ ಬರುವ ಕೆಲಸ ಕಡಿಮೆ ಆಗುತ್ತೆ ಅಂತ. ಹೀಗಾಗಿ ಈಗ ಮದುವೆಗೆ ಆಗುವಂಥ ಎಲ್ಲ ಕರೆಮಣಿಗಳನ್ನು ನಾವು ಕೊಡೋದು ನಿಲ್ಲಿಸಿದ್ದೇವೆ. ಈ ವರ್ಷದ ಇನ್ನು ಮುಂದೆ ಯಾರಿಗೂ ಕೊಡುವುದಿಲ್ಲ. ಹಾಗೆ ಎಲ್ಲರೂ ತಿಳ್ಕೊಳ್ಳಿ, ಇಲ್ಲಿಂದ ಇನ್ನು ಮುಂದೆ ತಾಳಿಗಳನ್ನು ನಾವು ಕೊಡೋದಿಲ್ಲ ಅಂಥೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ಹೀಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಇನ್ನು ಮುಂದೆ ಇಲ್ಲಿಯೇ ಮದುವೆ ಆಗುತ್ತೆ. ಆದರೆ ನಾವು ಬೇರೆ ಕಡೆ ಕೊಟ್ಟು ಅಲ್ಲಿ ಮದುವೆ ಮಾಡಿ ಧರ್ಮಸ್ಥಳದಿಂದಲೇ ತಾಳಿ ಬಂದಿದೆ, ಧರ್ಮಸ್ಥಳದಲ್ಲೇ ಕರೆಮಣಿ ಬಂದಿದೆ ಅಂತ ಹೇಳುವಂಥ ಪರಿಪಾಠವನ್ನು ನಿಲ್ಲಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಅಂತೂ ಈಗ ಇಲ್ಲಿ ಅನೇಕ ಮಂದಿ ದಾನಿಗಳಲ್ಲಿ ಬಲಗಡೆ ಕೂತಿದ್ದಾರೆ. ಇವರೆಲ್ಲ ಅನೇಕ ವಸ್ತುಗಳನ್ನು ದಾನ ಮಾಡಿದ್ದಾರೆ. ಕೆಲವರು ಮಂಗಲ್ಯ ದಾನ ಮಾಡಿದ್ದಾರೆ, ಕೆಲವರು ಚಿನ್ನದ ತಾಳಿಗಳನ್ನು ಕೊಟ್ಟಿದ್ದಾರೆ, ಕೆಲವರು ವಸ್ತ್ರಗಳನ್ನು ಕೊಟ್ಟಿದ್ದಾರೆ. ಮೊನ್ನೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದ ಕಡೆ ವೀವರ್ಸ್ ಅಸೋಸಿಯೇಷನ್ ಮಗ್ಗ ಮಾಡುವವರು ಸೀರೆಗಳನ್ನು ಕೊಟ್ಟರು. ಈಗ ಅನೇಕ ರೀತಿಯಿಂದ ದಾನಗಳು ಬರ್ತಾಯಿದೆ. ಈ ಎಲ್ಲರ ಪ್ರೇರಣೆ ಮತ್ತು ಸಹಕಾರದಿಂದಾಗಿ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾಯಿದೆ. ಎಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸಿ, ಎಲ್ಲ ದಾನಿಗಳಿಗೂ ಕೂಡ ನೀವು ಕೊಟ್ಟಂಥ ದಾನ ಸದುಪಯೋಗ ಆಗಿದೆ ಅಂತ ಖಂಡಿತ ಇವತ್ತು ನಿಮಗೆ ಅನಿಸಿದೆ ಅಂತ ತಿಳಿದು ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದವನ್ನು ಕೊಡ್ತೇನೆ. ಇದರ ಜೊತೆಗೆ ಇಲ್ಲಿ ಇವತ್ತು ನಮ್ಮ ಶಾಸಕರೆಲ್ಲರೂ ಬಂದಿದ್ದಾರೆ, ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳಿ, ಮುಖ್ಯವಾಗಿ ಈಗ ಇಲ್ಲಿ ಆಗಿರತಕ್ಕಂಥ ಮದುವೆಗಳ ಜೊತೆಗೆ ಉಡುಗೊರೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಅನೇಕ ಮಂದಿ ನಾನಾ ರೀತಿಯ ವಸ್ತುಗಳನ್ನು ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಕೂಡ ವಸ್ತುಗಳನ್ನು ಕೂಡ ದಾನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮಗೆ ಎಲ್ಲರಿಗೂ ಕೂಡ ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ವಧುವರು ಹೋಗಬಾರ್ದು, ಕೈ ತುಂಬ ವಸ್ತುಗಳನ್ನು ತಗೊಂಡು ಹೋಗ್ಕೊಂಡು ಸ್ಟೈನ್ಲೆಸ್ ಸ್ಟೀಲ್ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ನೀವು ಕೊಂಡೋಗ್ತಾ ಇರಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಮತ್ತು ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಇದುವರೆಗೆ ಯಾರೂ ಕೂಡ ಇಲ್ಲಿ ದಾಂಪತ್ಯ ವಿಚ್ಛೇದದ ಬಗ್ಗೆ ಇಲ್ಲಿ ದೂರು ಬಂದಿಲ್ಲ. ದಾಂಪತ್ಯ ಸರಿಯಾಗಿ ನಡೆಯೋದಿಲ್ಲ, ನಮಗೇನೋ ಸಮಸ್ಯೆ ಆಗಿದೆ ಯಾರೂ ಹೇಳ್ತಾ ಇಲ್ಲ. ಹಾಗಾಗಿ ಅದು ಒಂದೇ ನಮಗೆ ಸಂತೋಷ. ಇಲ್ಲಿ ವಿವಾಹ ಆದವರು ಸ್ಥಳದ ಗೌರವ, ಸ್ಥಳದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ ಮತ್ತು ಭಾಳ ಭಕ್ತಿ ಶ್ರದ್ಧೆಯಿಂದ ಸಂಸಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲರೂ ಕೂಡ ಅಭಿನಂದಿಸಿ, ನಿಮ್ಮೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ, ಶುಭವಾಗಲಿ ಅಂತ ಹೇಳಿ ಪ್ರಾರ್ಥಿಸಿ, ಈ ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಉಚಿತ ಸಾಮೂಹಿಕ ವಿವಾಹಕ್ಕೆ ಒಂದಷ್ಟು ಮಂದಿ ದಾನವನ್ನು ಮಾಡಿದ್ದಾರೆ. ಅವರ ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ. ಶ್ರೀಮತಿ ರಾಣಿ ಶ್ರೀನಿವಾಸ್ ರೆಡ್ಡಿ ಬೆಂಗಳೂರು,
ಶ್ರೀಮತಿ KN ಅನಂತಲಕ್ಷ್ಮಿ ಬೆಂಗಳೂರು, ಶ್ರೀ ಶ್ರೀಧರ ವೃಷಭ ಜುವೆಲ್ಲರ್ಸ್ ಮೈಸೂರು, ಶ್ರೀ ಅನಿಲ್ ಬೆಂಗಳೂರು, ಶ್ರೀ ಅನಂತಸ್ವಾಮಿ ಬೆಂಗಳೂರು, ಶ್ರೀ ಸುರೇಶ್ ಬಾಬು ಮತ್ತು ಶ್ರೀನಿವಾಸ್ ರೆಡ್ಡಿ ಬೆಂಗಳೂರು, ಶ್ರೀ HS ದೇವರಾಜ್ ಬೆಂಗಳೂರು, ಶ್ರೀಮತಿ ಗೌರಮ್ಮ ಮುನಿಯಪ್ಪ ಬೆಂಗಳೂರು, ಶ್ರೀಮತಿ ಪ್ರಭಾ ಅಪರ್ಣ ಬೆಂಗಳೂರು, ಶ್ರೀ MG ದ್ವಾರಕನಾಥ್ ಬೆಂಗಳೂರು, ಶ್ರೀ ಬಾಲಕೃಷ್ಣ ಭಾರತಿ ಬೆಂಗಳೂರು, ಶ್ರೀ ಎಸ್ ಶಂಕರ್ ಬೆಂಗಳೂರು, ಶ್ರೀ KS ಆನಂದ್ ಬೆಂಗಳೂರು, ಶ್ರೀ ರವಿಕುಮಾರ್ ಬೆಂಗಳೂರು, ಶ್ರೀ ಸಚ್ಚಿದಾನಂದ KS, ಶ್ರೀಮತಿ ಯಶಸ್ವಿನಿ ಬೆಂಗಳೂರು, ಶ್ರೀ RB ಹೆಬ್ಬಳ್ಳಿ ಮುಂಬೈ, ಶ್ರೀ AS ಉದಯಕುಮಾರ್, ಶ್ರೀ ಮಂಜಣ್ಣ ದಾವಣಗೆರೆ, ಶ್ರೀ ಪ್ರಸಾದ್ ಬೆಂಗಳೂರು. ಇವರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಇರಲಿ ಅಂತ ಬೇಡ್ತಾ, ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವವರಿಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಆರ್ಯಮಾನ್ ಇವರು ಮುಖ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದಾರೆ. ಶ್ರೀಯುತ ಹರೀಶ್ ಪೂಂಜಾ ಇವರಿಗೆ ಮಾನ್ಯ ಶಾಸಕರು, ಬೆಳ್ತಂಗಡಿ ಕ್ಷೇತ್ರ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮ ಭಕ್ತರು ಹೌದು. ಶ್ರೀ ಹರೀಶ್ ಕುಮಾರ್ ಮೆಸ್ಕಾಂ ವಿಭಾಗದ ಅಧ್ಯಕ್ಷರು, ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವವರು. ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ಕ್ಷೇತ್ರದ ಪರಮ ಭಕ್ತರು. ಇದೀಗ ಉಚಿತ ಸಾಮೂಹಿಕ ವಿವಾಹದ ಕೊನೆಯ ಹಂತದಲ್ಲಿ ಇದ್ದೇವೆ. ಧನ್ಯವಾದ ಸಮರ್ಪಣೆ. ಹೆಗಡೆಯವರ ಸೇವಾ ಪಥದಲ್ಲಿ ಜೊತೆಯಾಗಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೂಜ್ಯ ಹೆಗಡೆಯವರ ಆಪ್ತ ಕಾರ್ಯದರ್ಶಿಗಳು, ಧರ್ಮೋತ್ಥಾನ ಟ್ರಸ್ಟಿನ ಸಕ್ರಿಯ ಕಾರ್ಯದರ್ಶಿಯಾಗಿರುವ ಶ್ರೀ AV ಶೆಟ್ಟಿ ಇವರಿಂದ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರ ಶರಣಾರವಿಂದಗಳಿಗೆ ಕೊಡಮುಟ್ಟುತ್ತಾ 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದಿನ ಈ ಪವಿತ್ರ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿ ವಧುವರರನ್ನು ಆಶೀರ್ವದಿಸಿ ತುಂಬು ಹೃದಯದಿಂದ ಹರಸಿದ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ D ವೀರೇಂದ್ರ ಹೆಗ್ಗಡೆಯವರ ಪಾದಾರವಿಂದಗಳಿಗೆ ನನ್ನ ಅನಂತ ಧನ್ಯವಾದಗಳು. ಪೂಜ್ಯ ಕಾವಂದರವರನ್ನು ನಾವು ಪರಮೇಶ್ವರನೆಂದು ಕಾಣುವಂತೆ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರನ್ನು ಪಾರ್ವತಿ ರೂಪದಲ್ಲಿ ಕಾಣುತ್ತೇವೆ. ಮಹಿಳೆಯರ ನಾಡಿಮಿಡಿತವನ್ನು ಅರಿತು ಅವರ ಕಲ್ಯಾಣಕ್ಕಾಗಿ ಅಪಾರ ಕಾಳಜಿಯನ್ನು ಹೊಂದಿ ವಾತ್ಸಲ್ಯ ಎಂಬ ಯೋಜನೆಯನ್ನು ರೂಪಿಸಿ ಅಶಕ್ತರಿಗೆ ಮನೆ ನಿರ್ಮಿಸಿಕೊಟ್ಟು ಜನಮನದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿರುವ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಭಾಗವಹಿಸಿ ವಧುವರರಿಗೆ ಶುಭಾಶಯ ಕೋರಿದ ನಮ್ಮವರೇ ಆದ ನಮ್ಮ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದ ಹಾಗೂ ಶ್ರೀ ಕ್ಷೇತ್ರದ ಆತ್ಮೀಯರಾದ ಶ್ರೀ ಹರೀಶ್ ಪೂಂಜಾ ಇವರಿಗೆ ಧನ್ಯವಾದಗಳು. ಈ ಸಭೆಗೆ ಸಾಕ್ಷಿಯಾದ ಮೆಸ್ಕಾಂ ಅಧ್ಯಕ್ಷರಾಗಿರುವ ಕ್ಷೇತ್ರದ ಭಕ್ತರೂ ಆಗಿರುವ ಸೌಮ್ಯ ಸ್ವಭಾವದಿಂದ ಜನಮನ ಗೆದ್ದ ಶ್ರೀ ಹರೀಶ್ ಕುಮಾರ್ ಅವರಿಗೆ ಧನ್ಯವಾದಗಳು. ಶ್ರೀ ಕ್ಷೇತ್ರದ ಪರಂಪರೆ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದ್ದ, ಕ್ಷೇತ್ರದ ಎಲ್ಲ ಆಗುಹೋಗುಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರುವ ಶ್ರೀಯುತ K ಪ್ರತಾಪ್ ಸಿಂಹ ನಾಯ್ಕರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಮತ್ತು ಮಾರ್ಗದರ್ಶನವನ್ನು ನೀಡಿ 54 ವರ್ಷದ ಅನುಭವವನ್ನು ಹಂಚಿಕೊಂಡು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅಗತ್ಯವಿದ್ದಾಗ ತಿದ್ದಿ ಸಲಹೆಗಳನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮಾನ್ಯ ಶ್ರೀ D ಹರ್ಷೇಂದ್ರ ಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶೋಭೆಯನ್ನು ಹೆಚ್ಚಿಸಿದ ಬೆಂಗಳೂರು ಕ್ಷೇಮವನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಶ್ರದ್ಧಾ ಅಮಿತ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಸಮಾರಂಭದ ಸಂಭ್ರಮಾಚರಣೆಗೆ ಕಾರಣೀಕರ್ತರಾದ, ಸಮಿತಿಯಲ್ಲಿ ತೊಡಗಿಸಿಕೊಂಡು ಸ್ವಯಂ ಪ್ರೇರಿತರಾಗಿ ಕಾರ್ಯವಹಿಸುತ್ತಿರುವ ಅಂಗಡಿ ಮಾಲೀಕರು, ವಾಹನ ಮಾಲೀಕರು ಹಾಗೂ ಚಾಲಕರು, ಊರಿನ ಗಣ್ಯರು ಮತ್ತು ಸಮಿತಿಯ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವಿವಾಹ ನೋಂದಣಿಯನ್ನು ಯಶಸ್ವಿಯಾಗಿ ನಡೆಸಿದ ಸರಕಾರದ ಶಿಶು ಅಭಿವೃದ್ಧಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಬಯಸುತ್ತೇನೆ. ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳು, ಶಿಕ್ಷಕರು ಮತ್ತು ಶಿಕ್ಷಕಿಯರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಯಶಸ್ವಿಗೆ ಕಾರಣಕರ್ತರಾಗಿದ್ದರೆ ಅವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಈ ಕಾರ್ಯಕ್ರಮವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಲು ಕಾರಣಕರ್ತರಾದ ಹಾಗೂ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳನ್ನು ಮಾಧ್ಯಮ ಮುಖಾಂತರ ಬಿತ್ತರಿಸಲು ಸಹಕರಿಸಿದ ಮಾಧ್ಯಮ ಮಿತ್ರರಿಗೂ ವಂದನೆಗಳು.
ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗದವರಿಗೆ ನೇರ ಪ್ರಸಾರದ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸಲು ವ್ಯವಸ್ಥೆ ಮಾಡಿಕೊಟ್ಟ U+ ವಾಹಿನಿ, ಸುದ್ದಿ ಮಾಧ್ಯಮ, ಧ್ವನಿ ನ್ಯೂಸ್, ಉದಯವಾಣಿ ಹಾಗೂ ಎಲ್ಲ ಯೂಟ್ಯೂಬ್ ವಾಹಿನಿಗಳಿಗೆ ಧನ್ಯವಾದಗಳು. ವಿಶೇಷವಾಗಿ ಈ ವಿಜೃಂಭಣೆಯಲ್ಲಿ ಕೇಂದ್ರ ಬಿಂದುಗಳಾಗಿ ಸಂಭ್ರಮಿಸಿದ ಎಲ್ಲ ವಧುವರರಿಗೆ ಭಗವಂತನ ಕೃಪಾಶೀರ್ವಾದ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಇಂದು ಈ ಸಮಾರಂಭದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಾಸನ ಘಟಕದ ಶೌರ್ಯ ತಂಡದ ಅಧ್ಯಕ್ಷರಾದ ಹಾಗೂ ಪೂಜ್ಯರ ಅಭಿಮಾನಿಗಳಾಗಿರುವ ಯುವ ಸೇವಾ ಸಮಿತಿಯ ಮುಖ್ಯಸ್ಥರಾದ ಶ್ರೀ ಸೋಮು ಮತ್ತು ಅವರ ತಂಡ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರಿಗೂ ಧನ್ಯವಾದಗಳು. ಸಮಿತಿಯಲ್ಲಿರುವ ನಮ್ಮ ಕ್ಷೇತ್ರದ ಎಲ್ಲ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕನ್ಸ್ಟ್ರಕ್ಷನ್ ವಿಭಾಗದವರು ವಿಶೇಷ ಕಾಳಜಿ ವಹಿಸಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಮಾಡಿ ಸಹಕರಿಸಿದ್ದಾರೆ. ಇವರಿಗೂ ಅತ್ಯಂತ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಪಾಲ್ಗೊಂಡ ಎಲ್ಲ ಸಾರ್ವಜನಿಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಆರಂಭದಿಂದಲೇ ಕಚೇರಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿ ಯಶಸ್ಸಿಗೆ ಶ್ರಮಿಸಿದ ಸಂತೋಷಗೌಡ ಮತ್ತು ಬಳಗದವರಿಗೆ ಕೃತಜ್ಞತೆಗಳು. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಪವಿತ್ರ ಸಮಾರಂಭದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳೊಂದಿಗೆ ಹಾರ್ದಿಕ ಕೃತಜ್ಞತೆಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಕ್ಷೇತ್ರಕ್ಕೆ ಯಾರೇ ಬಂದರೂ ಅವರನ್ನು ಬರೀ ಕೈಯಲ್ಲಿ ಕಳುಹಿಸುವ ಪದ್ಧತಿ ಇಲ್ಲ. ಎಲ್ಲ ನವಜೋಡಿಗಳಿಗೆ ಕ್ಷೇತ್ರದ ವತಿಯಿಂದ ಉಡುಗೊರೆಗಳನ್ನು ವಿತರಿಸಲಾಗಿದೆ. ಅದೇ ರೀತಿ ಉಚಿತ ಸಾಮೂಹಿಕ ವಿವಾಹದ ಪ್ರಯುಕ್ತ ಭೋಜನದ ವ್ಯವಸ್ಥೆ ಅನ್ನಪೂರ್ಣ ಛತ್ರದಲ್ಲಿ ಕ್ಷೇತ್ರದ ವತಿಯಿಂದ ಮಾಡಲಾಗಿದೆ. ಎಲ್ಲರೂ ಕೂಡ ನೂಕುನುಗ್ಗಲನ್ನು ಮಾಡದೆ, ಜನದಟ್ಟಣೆಯನ್ನು ಮಾಡದೆ ಸರಾಗವಾಗಿ ಸಾಗಿ ಭೋಜನದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೇ ವರ್ಷದ ಉಚಿತ ಸಾಮೂಹಿಕ